ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸ ನಮ್ಮ ಮಾತುಕತೆ ಪ್ಲಾಸ್ಟಿಕ್ನಲ್ಲಿ ಸಿದ್ಧವಾಯಿತು ಮನೆ. ಇದು ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ನಡೆದಿರುವಂಥ ಒಂದು ಪ್ರಯೋಗ, ಅದು ಕೂಡ ಮಂಗಳೂರಿನಲ್ಲಿ. ಈ ಒಂದು ಸಂವಾದದಲ್ಲೇ ನಮ್ಮ ಜೊತೆಗೆ 3 ಮಂದಿ ಗಣ್ಯ ಅತಿಥಿಗಳಿದ್ದಾರೆ. ನಾನು 3 ಮಂದಿಯನ್ನು ಕೂಡ, ಅಂದರೆ ಚಂದನ್ ಅವರಿದ್ದಾರೆ, ಜೊತೆಗೆ ಜಯಂತಿ ಮೇಡಮ್, ಆಮೇಲೆ ಸುರೇಖಾ ಪಾಟೀಲ್ ಅವರು. ನಾನು 3 ಮಂದಿಯನ್ನು ಕೂಡ ನಿಮ್ಮನ್ನು ಪ್ರೀತಿಯಿಂದ ಇನ್ನು ಶೋಗೆ ಸ್ವಾಗತ ಮಾಡ್ತಿದ್ದೇನೆ ಸರ್. ಎಸ್. ಚಂದನ್ ಅವರು ಈ ಒಂದು ಏನು ಪ್ಲಾಸ್ಟಿಕ್ನ ಮನೆಯನ್ನು ನಿರ್ಮಿಸಿಕೊಟ್ಟಂಥ ಸಂಸ್ಥೆ ಇದೆ, ಅದು ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್. ಈ ಒಂದು ಫೌಂಡೇಶನ್ನ ಅವರು ಯೋಜನಾ ಮತ್ತು ಅಭಿವೃದ್ಧಿ ನಿರ್ದೇಶಕರಾಗಿದ್ದಾರೆ. ಜೊತೆಗೆ ಜಯಂತಿಯವರು ಇದೇ ಒಂದು ಫೌಂಡೇಶನ್ನ ಯೋಜನಾ ಸಂಯೋಜಕರು. ಜೊತೆಗೆ ಸುರೇಖಾ ಪಾಟೀಲ್ ಅವರು ವುಮೆನ್ಸ್ ವೆಲ್ಫೇರ್ ಸೊಸೈಟಿ ಬೆಳಗಾವಿ, ಇದರ ಯೋಜನಾ ನಿರ್ದೇಶಕಿ ಆಗಿದ್ದಾರೆ. ಈ 3 ಮಂದಿ ಕೂಡ ಇವತ್ತು ಈ ಒಂದು ಏನು ತ್ಯಾಜ್ಯ ಸಂಗ್ರಹಗಾರರಿಗೆ ಮತ್ತು ಬಹುಮುಖ್ಯವಾಗಿ ಎಸೆದಂಥ ತ್ಯಾಜ್ಯಗಳನ್ನು ಮರುಬಳಕೆ ಮಾಡಿ ಯಾವ ರೀತಿ ಒಂದು ಮನೆಯನ್ನು ಕಟ್ಟಲಾಯಿತು ಮತ್ತು ಯಾಕೆ, ಏನು ಉದ್ದೇಶ, ಮತ್ತು ಅದಕ್ಕಿಂತಲೂ ಬಹುಮುಖ್ಯವಾಗಿ ಈ ತ್ಯಾಜ್ಯ ಸಂಗ್ರಹಗಾರರು ಯಾರಿದ್ದಾರೆ ಅವರ ಆ ಬದುಕನ್ನು ಕಟ್ಟುವಂಥ ಒಂದು ಭಾರಿ ಮಹತ್ವದ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಉಂಟು, ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್. ಸೊ ಈ ಹಿನ್ನೆಲೆಯೊಳಗೆ ಅವರೆಲ್ಲ ಮಾತಾಡ್ತಾರೆ. ಜೊತೆಗೆ ಈ ಒಂದು ಏನು ತ್ಯಾಜ್ಯ ಸಂಗ್ರಹಕಾರರ ಬದುಕು, ಅವರ ಕಷ್ಟ, ಅವರ ಭವಣೆ ಮತ್ತು ಅವರಿಗೆ ಏನು ಸಲ್ಲಬೇಕಾದ ನ್ಯಾಯ ಅಥವಾ ಅವರಿಗೆ ಸಿಗಬೇಕಾದ ಸೌಲಭ್ಯಗಳು, ಈ ವಿಚಾರಗಳು ಕೂಡ ಮಾತಾಡ್ತಾರೆ. ಜೊತೆಗೆ ಈ ಒಂದು ಪ್ಲಾಸ್ಟಿಕ್ ತಂತ್ರಜ್ಞಾನ ಅದು ಕೂಡ ಬಹುಮುಖ್ಯವಾಗಿ ತ್ಯಾಜ್ಯವಾಗಿ ಎಸೆದಂಥ ಪ್ಲಾಸ್ಟಿಕ್ಕನ್ನೇ ಬಳಸಿಕೊಂಡು ಮರುಬಳಕೆ ಮಾಡಿಕೊಂಡು ಯಾವ ರೀತಿಯೊಂದು ಮನೆಯನ್ನು ನಿರ್ಮಾಣ ಮಾಡಲಾಗುತ್ತೆ ಅನ್ನುವಂಥ ತಂತ್ರಜ್ಞಾನದ ಬಗ್ಗೆ ಇವರು ಮಾತಾಡ್ತಾರೆ. ಭಾರಿ ಬಹುಮುಖ್ಯವಾದ ಒಂದು ವಿಚಾರ ಇದು, ಮತ್ತು ಒಂದು ಒಳ್ಳೆಯ ಆಶಯದ ವಿಚಾರ ಕೂಡ. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಹೇಳಿಕೊಂಡು ಬರ್ತೇವೆ, ಏನು ಪ್ಲಾಸ್ಟಿಕ್ ಅಥವಾ ಏನು ನಮ್ಮ ಪರಿಸರವನ್ನು ಉಳಿಸುವ ವಿಚಾರ, ಅಥವಾ ಏನು ಈ ರೀತಿಯ ತ್ಯಾಜ್ಯಗಳನ್ನು ಮರುಬಳಕೆ ಮಾಡುವ ವಿಚಾರವಾಗೆಲ್ಲ ನಾವು ಸಾಕಷ್ಟು ಮಾತಾಡ್ತೇವೆ. ಬಟ್ ಈ ಒಂದು ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ಅವರು ಅದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸಿದ್ದಾರೆ. ಜೊತೆಗೆ ಈ ಒಂದು ತ್ಯಾಜ್ಯ ಆಯುವಂಥ ಏನು ಜನ ಸಮುದಾಯ ಇದ್ದಾರೆ, ಅವರ ಬದುಕನ್ನು ಮೇಲಕ್ಕೆತ್ತುವ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಸೊ ನಾನು ಈ ಒಂದು ಸಂವಾದವನ್ನು ಆರಂಭಿಸುವ ಸಂದರ್ಭದಲ್ಲಿ ನಾನು ಮೊದಲಾಗಿ ಚಂದನ್ ಅವರಲ್ಲಿ ಮಾತುಕತೆಯನ್ನು ಆರಂಭಿಸ್ತೇನೆ. ಅದು ಚಂದನ್ ಅವರೇ, ಈ ಒಂದು ಪ್ಲಾಸ್ಟಿಕ್ ಏನು ಎಸೆದಂಥ ಪ್ಲಾಸ್ಟಿಕ್ ಮೂಲಕ ನೀವು ಒಂದು ಈಗ ಮನೆಯನ್ನು ಮಾಡಿಕೊಟ್ಟಿದ್ದೀರಿ. ಇದು ಬೇಸಿಕಲಿ ಏನು ಕಾನ್ಸೆಪ್ಟ್, ಏನು ಉದ್ದೇಶ, ಮತ್ತು ಅದಕ್ಕೆ ನೀವು ಬಳಸಿಕೊಂಡಿರುವಂಥ ತಂತ್ರಜ್ಞಾನ ಏನೇನು, ಮತ್ತು ಅದಕ್ಕೆ ಎಷ್ಟು ಖರ್ಚು ಬರುತ್ತೆ, ಈ ಎಲ್ಲ ಒಂದು ಮಾಹಿತಿಯನ್ನು ನೀವೊಂದು ವಿವರವಾಗಿ, ಯಾಕಂದರೆ ನಮ್ಮ ವೀಕ್ಷಕರಿಗೆ ಕೊಡಬೇಕು. ಇದು ಮಂಗಳೂರಿನಂತೂ ಮೊದಲ ಬಾರಿಗೆ ನಡೆದಿರುವಂಥ ಒಂದು ಪ್ರಯೋಗ. ಸೊ ಈ ಒಂದು ರೀಸೈಕಲ್ ಪ್ಲಾಸ್ಟಿಕ್ ಇಂದ ನಾವು ಏನು ಮನೆಯನ್ನು ನಿರ್ಮಾಣ ಮಾಡಿದ್ದೀವಿ ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ, ಸೊ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ರೀಸೈಕ್ಲಿಂಗ್ ಇಂಡಸ್ಟ್ರಿನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ಪ್ಲಾಸ್ಟಿಕ್ ಫಾರ್ ಚೇಂಜ್ ಏನು ಮಾಡ್ತಾ ಇದ್ದೀವಿ, ಅದ್ರದ್ದೊಂದು ಬ್ಯಾಕ್ ಗ್ರೌಂಡ್ ನಾನು ಕೊಟ್ಟರೆ ನಿಮಗೆ ನಾವು ಅದನ್ನು ಯಾವ ರೀತಿ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ಇನ್ನ ಒಂಥರ ಆಳವಾಗಿ ಹೋಗ್ಬೋದು. ಸೊ ಈ ಪ್ಲಾಸ್ಟಿಕ್ ಫಾರ್ ಚೇಂಜ್ ಅನ್ನೋದು ಇದು ಕೆನಡಾದಿಂದ ಶುರುವಾದಂತಹ ಒಂದು ಸಂಸ್ಥೆ. ಸೊ 2015ರಿಂದ ನಾವು ಅಂದರೆ ಅದೊಂದು ಕಂಪನಿ. ಹೌದು, ಪ್ಲಾಸ್ಟಿಕ್ ಫಾರ್ ಚೇಂಜ್ ಅನ್ನೋದು ಒಂದು ಕಂಪನಿ, ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ಅನ್ನೋದು ಒಂದು ಸೇವಾ ಸಂಸ್ಥೆ. ಹೌದು, ಅದೊಂದು ಸೇವಾ ಸಂಸ್ಥೆ. ಸೊ ನಮ್ದು ಕೆನಡಾದಲ್ಲಿ ಒಂದು ಕಂಪನಿ ಇದೆ, ಅದು ನಮಗೆ ಮದರ್ ಕಂಪನಿ. ಸೊ ಅದೇ ರೀತಿ ನಮ್ದು ಇಂಡಿಯಾದಲ್ಲಿ ಬಾಯನ್ಸಿ ಪ್ಲಾಸ್ಟಿಕ್ ಫಾರ್ ಚೇಂಜ್ ರೀಸೈಕ್ಲಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಇದೆ, ಅದ್ರದ್ದು ಹೆಡ್ ಆಫೀಸು ಬೆಂಗಳೂರಿನಲ್ಲಿದೆ. ಸೊ ನಾವು ಯೂಶಲಿ ಏನು ಮಾಡ್ತೀವಿ ಅಂದರೆ ಪರಿಸರಕ್ಕೆ ಹೋಗುವಂತಹ ಪ್ಲಾಸ್ಟಿಕ್ ಅನ್ನ, ಬೇರೆ ಬೇರೆ ರೀತಿಯ ಪ್ಲಾಸ್ಟಿಕ್ಸ್ ಅನ್ನ ನಾವು ಸಂಗ್ರಹಣೆ ಮಾಡಿ ಅದನ್ನ ನಾವು ರೀಸೈಕಲ್ ಮಾಡೋದಕ್ಕೆ ನಾವು ಹೊರದೇಶಕ್ಕೆ ರಫ್ತು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಹೊರದೇಶಕ್ಕೂ ರಫ್ತು ಮಾಡ್ತಾ ಇದ್ದೀವಿ, ಮತ್ತೆ ಲೋಕಲಿ ಕೂಡ ನಾವು ಅದನ್ನ ರೀಸೈಕ್ಲಿಂಗ್ ಪ್ರಾಸೆಸ್ ಮಾಡ್ತಾ ಇದ್ದೀವಿ. ಸೊ ಮುಖ್ಯವಾಗಿ ನಮ್ಮ ಪ್ಲಾಸ್ಟಿಕ್ ಫಾರ್ ಚೇಂಜ್ ನಾವು ಒಂದು ಏನು ಪ್ಲಾಟ್ಫಾರ್ಮ್ ಅನ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ ಅಂತಂದ್ರೆ ಎಥಿಕಲ್ ಸೋರ್ಸಿಂಗ್ ಪ್ಲಾಟ್ಫಾರ್ಮ್. ನಾವು ಒಂದು ಮೌಲ್ಯಾಧಾರಿತ ವ್ಯವಹಾರವನ್ನ ನಾವು ನಡೆಸ್ತಾ ಇದ್ದೀವಿ. ಎಥಿಕಲ್ ಸೋರ್ಸಿಂಗ್ ಅಂತಂದ್ರೆ ನಮ್ಮ ಸಪ್ಲೈ ಚೈನಲ್ಲಿ ಮುಖ್ಯವಾಗಿ ಬರುವಂಥದ್ದು ಇನ್ಫಾರ್ಮಲ್ ವೇಸ್ಟ್ ಕಲೆಕ್ಟರ್ಸ್. ಸೊ ನೀವು ನೋಡಿರ್ಬೋದು, ಯೂಶಲಿ ನಾವು ಅವರಿಗೆ ವೇಸ್ಟ್ ಪಿಕ್ಕರ್ಸ್ ಅಂತ ಹೇಳ್ತೀವಿ, ಕೆಲವೊಬ್ರು ಅವ್ರನ್ನ ರ್ಯಾಗ್ ಪಿಕ್ಕರ್ಸ್ ಅಂತ ಹೇಳ್ತಾರೆ. ಸೊ
ಅನೌಪಚಾರಿಕ ತ್ಯಾಜ್ಯ ಸಂಗ್ರಾಹಕರು ಅಂತ ಹೇಳ್ತೀರಾ? ಹೌದು. ಸೊ ಈ ಇನ್ಫಾರ್ಮಲ್ ವೇಸ್ಟ್ ಕಲೆಕ್ಟರ್ಸ್ ಅಂದ್ರೆ ಅದರಲ್ಲಿ ಕೂಡ ಎರಡು ರೀತಿಯಲ್ಲಿ ಇರ್ತಾರೆ. ಮೊದಲನೇದಾಗಿ ಈ ಬೆಳಿಗ್ಗೆ ಮುಂಜಾನೆ ಆಗಿದೆ ರಸ್ತೆ ಮೇಲೆ ಹೋಗಿ ಅಥವಾ ಲ್ಯಾಂಡ್ ಫಿಲ್ಗಳಿಗೆ ಹೋಗಿ ಅಲ್ಲಿ ಬಂದಂತಹ ಕಸಗಳನ್ನು ಅಂದ್ರೆ ವೇಸ್ಟ್ ಅನ್ನು ಅಂದ್ರೆ ಯಾವುದಕ್ಕೆ ವ್ಯಾಲ್ಯೂ ಇದೆ, ಯಾವುದಕ್ಕೆ ಮೌಲ್ಯ ಇದೆ, ಯಾವುದಕ್ಕೆ ಬೆಲೆ ಸಿಗುತ್ತೋ ಅಂತ ಒಂದು ತ್ಯಾಜ್ಯಗಳನ್ನ ಅವರು ಅದನ್ನ ಆರಿಸಿ ಸಂಗ್ರಹಣೆ ಮಾಡಿ ಅದನ್ನ ಸ್ಕ್ರಾಪ್ ಶಾಪ್ಗೆ ಕೊಟ್ಟು ಅವರ ಜೀವನವನ್ನ ನಡೆಸ್ತಾರೆ. ಸೊ ಯೂಶಲಿ ಈ ಇನ್ಫಾರ್ಮಲ್ ವೇಸ್ಟ್ ಕಲೆಕ್ಟರ್ಸ್ ಏನಿದ್ದಾರೆ ಅವರು ದಿನಕ್ಕೆ ಒಂದು ಸುಮಾರು 40ರಿಂದ 60 kg ತ್ಯಾಜ್ಯವನ್ನ ಸಂಗ್ರಹಣೆ ಮಾಡ್ತಾರೆ. ಅದರಲ್ಲಿ ಪೇಪರ್ ಇರುತ್ತೆ, ಬಾಟಲ್ ಇರುತ್ತೆ, ಪ್ಲಾಸ್ಟಿಕ್ ಇರುತ್ತೆ. ಅದನ್ನ ತಗೊಂಡೋಗಿ ಸ್ಕ್ರಾಪ್ ಶಾಪ್ಗೆ ಹಾಕ್ತಾರೆ. ಅದರಿಂದ ಬಂದಂತ ಹಣದಿಂದ ಅವರು ಜೀವನ ಮಾಡ್ತಾರೆ. ಅವರು ಹೆಚ್ಚು ಆದಾಯ ಮಾಡೋದಿಲ್ಲ. ದಿನಕ್ಕೆ ಒಂದು 150ರಿಂದ 200 ರೂಪಾಯಿ ಸಂಪಾದನೆಯನ್ನ ಮಾಡ್ತಾರೆ. ಇವ್ರನ್ನ ನಾವು ಇನ್ಫಾರ್ಮಲ್ ವೇಸ್ಟ್ ಕಲೆಕ್ಟರ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಅವ್ರನ್ನ ನಾವು ರ್ಯಾಕ್ ಪಿಕ್ಕರ್ಸ್ ಅಂತ ನಾವು ಕರೆಯೋದಿಲ್ಲ, ವೇಸ್ಟ್ ಪಿಕ್ಕರ್ ಅಂತ ಕರೆಯೋದಿಲ್ಲ. ಅವ್ರನ್ನ ಇನ್ಫಾರ್ಮಲ್ ವೇಸ್ಟ್ ಕಲೆಕ್ಟರ್ಸ್ ಅಂತ. ಯಾಕೆಂದ್ರೆ ಅವ್ರದ್ದು ಕೊಡುಗೆ ಏನಿದೆ, ಈ ಒಂದು ಎನ್ವೈರನ್ಮೆಂಟ್ಗೆ ಕೊಡುಗೆ ಏನಿದೆ ಅದು ಬಹಳ ಅಪಾರ ಅಲ್ವಾ. ಸೊ ಅವರು ಇಲ್ಲ ಅಂತಂದ್ರೆ ನಮ್ಮಲ್ಲಿ ಏನಾಗುತ್ತೆ ಅಂತಂದ್ರೆ, ಅವರು ಇಲ್ಲ ಅಂತಂದ್ರೆ ಈ ವೇಸ್ಟ್ ಎಲ್ಲ ಎಲ್ಲಿ ಹೋಗುತ್ತೆ, ಲ್ಯಾಂಡ್ ಫೀಲ್ಗೆ ಹೋಗಿ ಎಂಡ್ ಆಗುತ್ತೆ ಒಂದು. ಇನ್ನೊಂದು ನಾವು ಅವ್ರನ್ನ ಏನ್ ಕರಿಬಹುದು ಅಂದ್ರೆ ರೀಸೈಕ್ಲಿಂಗ್ ಮಾಡೋದಕ್ಕೆ ಅವರೇ ಫುಡ್ ಸೋಲ್ಜರ್ಸ್. ಬಟ್ ಅವರ ಕಡೆ ನಿಂತು ನಾವು ಯೋಚನೆ ಮಾಡೋದಾದ್ರೆ ಅವ್ರಿಗೆ ಇದು ಲೈವ್ಲಿಹುಡ್. ಅವರು ಸಂಗ್ರಹಣೆ ಮಾಡ್ತಾ ಇರೋದು ಅವರ ಒಂದು ಹೊಟ್ಟೆ ಪಾಡೋಸ್ಕರ. ಬಟ್ ನಾವು ಅದಕ್ಕೊಂದು ವ್ಯಾಲ್ಯೂವನ್ನ ನಾವು ತುಂಬುತ್ತಾ ಇದ್ದೀವಿ. ಈಗ ಏನಾಗ್ತಾ ಹೌದು, ಅದಕ್ಕೊಂದು ಮೌಲ್ಯವನ್ನ ತುಂಬುತ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಇನ್ಫಾರ್ಮಲ್ ಎಕಾನಮಿ ಏನಿದೆ, ಈ ಇನ್ಫಾರ್ಮಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಲಿ, ಈ ಒಂದು ಇನ್ಫಾರ್ಮಲ್ ರೀಸೈಕ್ಲಿಂಗ್ ಇಂಡಸ್ಟ್ರಿ ಏನಿದೆ, ಸ್ಕ್ರಾಪ್ ಶಾಪ್ಗೆ ಬರುವಂಥದ್ದು, ಸ್ಕ್ರಾಪ್ ಶಾಪಿಂದ ಬೇರೆ ಬೇರೆ ಕಡೆ ಮ್ಯಾನುಫ್ಯಾಕ್ಚರರು ರೀಸೈಕ್ಲಿಂಗ್ಗೆ ಹೋಗ್ತಾ ಇದೆ. ಸೊ ಆಕ್ಚುಲಿ ಇಂಡಿಯಾದಲ್ಲಿ ಹೆಚ್ಚಿನ ಮಟ್ಟಿಗೆ ರೀಸೈಕಲ್ ಆಗ್ತಾ ಇಲ್ಲ. ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಡೌನ್ ಸೈಕ್ಲಿಂಗ್ ಆಗ್ತಾ ಇದೆ. ಸೊ ಡೌನ್ ಸೈಕ್ಲಿಂಗ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಸಾಕಷ್ಟು ಕಂಪನಿಗಳು ಸಾಕಷ್ಟು ಪ್ಯಾಕೇಜಿಂಗ್ಗೆ ಬಾಟಲ್ಗಳನ್ನ ಪ್ಲಾಸ್ಟಿಕ್ಗಳನ್ನ ಬಳಕೆ ಮಾಡ್ತಾರೆ. ಅವರು ಬಳಕೆ ಮಾಡುವಂಥದ್ದು ವರ್ಜಿನ್ ಪ್ಲಾಸ್ಟಿಕ್. ಸೊ ಮಾರ್ಕೆಟ್ ಅಲ್ಲಿ ವರ್ಜಿನ್ ಪ್ಲಾಸ್ಟಿಕ್ ಗ್ರಾನ್ಯುವಲ್ ಸಿಗುತ್ತೆ. ಅಂತ ಪ್ಲಾಸ್ಟಿಕ್ ಅನ್ನ ತಗೊಂಡು ಅವರು ಅದನ್ನ ಏನ್ ಮಾಡ್ತಾರೆ, ಅದನ್ನ ಅವರು ಅವರ ಒಂದು ಪ್ರಾಡಕ್ಟ್ ಲೈನ್ ಅಲ್ಲಿ ಬಳಸಿ ಮ್ಯಾನುಫ್ಯಾಕ್ಚರರ್ ಮಾಡಿ ಅದನ್ನ ಮಾರ್ಕೆಟ್ಗೆ ಬಿಡ್ತಾರೆ. ಇವತ್ತು ನೀವು ನೋಡ್ಬೋದು, ನಿಮ್ಮ ಪ್ರತಿನಿತ್ಯದ ನಿಮ್ಮ ಜೀವನದಲ್ಲಿ ನೀವು ಎಷ್ಟು ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ತೀರಾ. ಪ್ಲಾಸ್ಟಿಕ್ ಇಲ್ಲದೆ ಯಾವುದೇ ರೀತಿಯ ಜೀವನನೇ ಇಲ್ಲ. ಆದ್ರೆ ನಾವು ಆ ಪ್ಲಾಸ್ಟಿಕ್ ಇಂದ ಆಗುವಂತ ಉಪಯೋಗವನ್ನ ನೋಡ್ತಾ ಇದ್ದೀವಿ. ಅದು ಬಳಕೆ ಆದ ನಂತರ ಅದು ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ನೀವು ನೋಡಿರ್ಬೋದು, ನಾವು ಬರೇ ನಮ್ಮ ಬೀಚ್ಗಳಲ್ಲಿ ಹೋದ್ರೆ ಗೊತ್ತಾಗುತ್ತೆ ನಿಮಗೆ. ಹೌದು, ರಾಶಿ ಪ್ಲಾಸ್ಟಿಕ್ಗಳು ಬಂದು ಬಿದ್ದಿರುತ್ತೆ. ಹೌದು, ಬೀಚ್ ಅಂತ ಹೇಳಿದಾಗ ನನಗೆ ಒಂದು ಇದು ಬರುತ್ತೆ. ಯೂಶಲಿ ಟೂರಿಸ್ಟ್ಗಳು ಬಂದಾಗ ಅವ್ರು ಏನ್ ಮಾಡ್ತಾರೆ, ಬಾಟಲ್ನ ಎಲ್ಲಂದ್ರೆ ಅಲ್ಲಿ ಎಸೆದು ಹೋಗ್ತಾರೆ. ಅದು ಒಂದು ರೀತಿಯಲ್ಲಿ ಬೀಚ್ನಲ್ಲಿ ಬರುವಂಥದ್ದು. ಇನ್ನೊಂದು ರೀತಿ, ನಾವು ಮನೆ ಪಕ್ಕ ಬಿಸಾಕಿದ ಕಸ ಅಥವಾ ಪ್ಲಾಸ್ಟಿಕ್ ಅಥವಾ ರಸ್ತೆ ಬದಿಯಲ್ಲಿ ಈ ಬಿಸಾಕಿರುವಂತ ಪ್ಲಾಸ್ಟಿಕ್ ಕೂಡ ಬೀಚಲ್ಲಿ ಬಂದು ಎಂಡ್ ಆಗುತ್ತೆ. ಹೇಗೆ ಎಂಡ್ ಆಗುತ್ತೆ ಅಂತಂದ್ರೆ, ರಾಜಕಾಲುವೆ ಮುಖಾಂತರ ಅದು ನದಿಗಳಿಗೆ ಹೋಗುತ್ತೆ, ನದಿಗಳ ಮುಖಾಂತರ ಸಮುದ್ರಕ್ಕೆ ಬರುತ್ತೆ, ಸಮುದ್ರ ಅದಕ್ಕೆ ಬೇಡದಿರುವಂತ ವೇಸ್ಟ್ ಅನ್ನೆಲ್ಲ ಎತ್ತಿ ಮತ್ತೆ ಬೀಚ್ಗೆ ಹಾಕುತ್ತೆ. ಯಾಕಂದ್ರೆ ಈಗಾಗಲೇ ನಮಗೆ ಮಾಹಿತಿ ಇದೆ, ಸಾಕಷ್ಟು ಬೀಚ್ ಡ್ರೈವ್ಗಳನ್ನ ಮಾಡಿ ಕ್ಲೀನ್ಗಳು ಮಾಡಿದಾಗ ಒಂದೊಂದ್ಸತಿ ಕ್ಲೀನ್ ಮಾಡಿದಾಗ 100ರಿಂದ 150 ಟ್ರಕ್ ಬರೀ ಮಂಗಳೂರು ಬೆಲ್ಟ್ ಅಲ್ಲಿ 100ರಿಂದ 150 ಟ್ರಕ್ ವೇಸ್ಟ್ ಸಿಗುತ್ತೆ. ಸೊ ಇದು ಒಂದು ಓವರ್ ಆಲ್ ಆಗಿ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ. ಸೊ ಈ ರೀತಿ ಸಮಸ್ಯೆಗೆ ನಮಗೆ ಇವತ್ತು ಸಹಾಯ ಮಾಡ್ತಾ ಇರೋಂಥವ್ರು ನಮ್ಮ ಇನ್ಫಾರ್ಮಲ್ ವೇಸ್ಟ್ ವರ್ಕರ್ಸ್. ಸೊ ಅವರು ಈ ಒಂದು ಸಮಾಜಕ್ಕೆ ಮತ್ತೆ ಈ ಒಂದು ಪರಿಸರಕ್ಕೆ ಸಾಕಷ್ಟು ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ಯಾವ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ಇವತ್ತು ನಮ್ಮ ಭಾರತ ದೇಶದಲ್ಲಿ ರೀಸೈಕಲ್ ಆಗ್ತಾ ಇದೆ ಅಂತಂದ್ರೆ ಆ ರೀಸೈಕಲ್ಗೆ ಆರ್ಮಿ ಸೋಲ್ಜರ್ಸ್ ಅವರೇ. ಅವ್ರು ಇಲ್ಲದೆ ನಾವು ರೀಸೈಕಲ್ ಮಾಡೋದಕ್ಕೆ ಆಗೋದಿಲ್ಲ. ಅವರು ಸಂಗ್ರಹಣೆ ಮಾಡಿದಂತ ಪ್ಲಾಸ್ಟಿಕ್ ಸ್ಕ್ರಾಪ್ ಶಾಪ್ಗೆ ಬರುತ್ತೆ. ನಂತರ ಸ್ಕ್ರಾಪ್ ಶಾಪ್ ಒಂದು ಎಲ್ಲಿ ಹೋಗುತ್ತೆ ಅಂತಂದ್ರೆ, ಕೆಲವೊಂದು ಸಮಯದಲ್ಲಿ ಯಾವ ರೀತಿ ಇರುತ್ತೆ ಅಂತ ಅದಕ್ಕೊಂದು ದೊಡ್ಡ ನೆಟ್ವರ್ಕೇ ಇದೆ, ಜಾಲನೆ ಇದೆ, ಸುಮಾರು ಮಿಡಿಲ್ ಮೆನ್ಸ್ ಇದ್ದಾರೆ. ನೀವು ನೋಡಿರ್ಬೋದು, ಈ ಒಂದು ರೈತರ ಮತ್ತೆ ಈ ಮಾರುಕಟ್ಟೆಯ ಮಧ್ಯೆ ಹೇಗೆ ಮಿಡಿಲ್ ಮೆನ್ ಇರ್ತಾರೋ, ಈ ಒಂದು ಸ್ಕ್ರಾಪ್ ಬಿಸ್ನೆಸ್ ಅಲ್ಲಿ ಮತ್ತೆ ಈ ಒಂದು ರೀಸೈಕಲ್ ಬಿಸ್ನೆಸ್ ಅಲ್ಲೂ ಕೂಡ ಸಾಕಷ್ಟು ಮಿಡಿಲ್ ಮೆನ್ಸ್ ಇದ್ದಾರೆ. ಸೊ ಇದರಲ್ಲಿ ಮಿಡಿಲ್ ಮೆನ್ಸ್ ದುಡ್ಡು ಮಾಡ್ತಾರಲ್ಲದೆ ಸ್ಕ್ರಾಪ್ ಶಾಪ್ನವರಾಗ್ಲಿ ಅಥವಾ ಇನ್ಫಾರ್ಮಲ್ ವೇಸ್ಟ್ ಕಲೆಕ್ಟರ್ಸ್ ಆಗ್ಲಿ ಅವರಿಗೆ ಡಿಗ್ನಿಫೈಡ್ ಲೈಫ್ ಅನ್ನೋದು ಇರೋದಿಲ್ಲ. ಅವರು ಯಾವಾಗಲೂ ಎಕ್ಸ್ಪ್ಲೈಟ್ ಆಗ್ತಾ ಇರ್ತಾರೆ. ಅವರು ತುಂಬಾನೇ ವಲ್ನರಬಲ್, ತುಂಬಾನೇ ಎಕ್ಸ್ಪ್ಲೈಟೇಷನ್ ಆಗ್ತಾ ಇದ್ದಾರೆ. ಅವರಿಗೆ ಈ ಮಾರ್ಕೆಟ್ ಬಗ್ಗೆ ಐಡಿಯಾ ಇರೋದು ಇಲ್ಲ, ಈ ಪ್ಲಾಸ್ಟಿಕ್ ಎಲ್ಲಿ ಹೋಗುತ್ತೆ ಅಂತ ಕೂಡ ಗೊತ್ತಿರೋದಿಲ್ಲ. ಅವ್ರಿಗೆ ಒಂದು ಕೆಜಿಗೆ 8 ರೂಪಾಯಿ 7 ರೂಪಾಯಿ 10 ರೂಪಾಯಿ ಸಿಗುತ್ತೆ, ಅದನ್ನ ತಗೊಂಡು ಅವ್ರು ಖುಷಿ ಆಗ್ತಾರೆ. ಸೊ ನಾವಿಲ್ಲಿ ಏನ್
ಮಾಡಿದೀವಿ ಅಂತಂದ್ರೆ ದಿನದ ಒಂದು ಹೊಟ್ಟೆಪಾಡು ಮಾತ್ರ. ಹೌದು. ಸೊ ಇದನ್ನೆಲ್ಲ ನಾವು ಸಾಲ್ವ್ ಮಾಡಬೇಕು. ಈ ಇನ್ಫಾರ್ಮಲ್ ಸೆಕ್ಟರ್ನ ನಾವು ಫಾರ್ಮಲ್ ಸೆಕ್ಟರ್ ಮಾಡಬೇಕು. ಮತ್ತೆ ಈ ಒಂದು ಸೋರ್ಸಿಂಗ್ ಅಂದ್ರೆ ಇವಾಗ ಒಂದು ಬ್ರ್ಯಾಂಡ್ಗೆ ಒಂದು ರೀಸೈಕಲ್ ಪ್ಲಾಸ್ಟಿಕ್ ಬೇಕು ಅಂತಂದಾಗ ನಾವು ಆ ಒಂದು ಸೋರ್ಸಿಂಗಿಗೆ ಒಂದು ಸಪ್ಲೈ ಚೈನ್ ಅನ್ನು ನಾವು ಕ್ರಿಯೇಟ್ ಮಾಡಿದೀವಿ. ಒಂದು ಎಥಿಕಲ್ ಸೋರ್ಸಿಂಗ್ ಪ್ಲಾಟ್ಫಾರ್ಮ್ ಅನ್ನು ನಾವು ಕ್ರಿಯೇಟ್ ಮಾಡಿದೀವಿ. ಈ ಮೌಲ್ಯಾಧಾರಿತ ವ್ಯವಹಾರ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಮಾಡಿದೀವಿ. ಸೊ ನಮ್ಮ ಸಪ್ಲೈ ಚೈನ್ ಅಲ್ಲಿ ನಾವು ಚೈಲ್ಡ್ ಲೇಬರ್ ಇಲ್ದಂಗೆ ನೋಡ್ಕೊಳ್ತೀವಿ, ಬಾಂಡೆಡ್ ಲೇಬರ್ ಇಲ್ದಂಗೆ ನೋಡ್ಕೊಳ್ತೀವಿ, ಮತ್ತೆ ಪ್ರತಿಯೊಬ್ಬರಿಗೂ ಫೇರ್ ಪ್ರೈಸ್ ಸಿಗ್ತಾ ಇದೆ, ಮಿನಿಮಮ್ ವೇಜಸ್ ಸಿಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡ್ಕೊಳ್ತೀವಿ. ನಂತರ ಹೆಲ್ತ್, ಸೇಫ್ಟಿ ಇದನ್ನೆಲ್ಲ ನಾವು ಎನ್ಶೂರ್ ಮಾಡಿ ಈ ಪ್ಲಾಸ್ಟಿಕ್ ಅನ್ನ ನಾವು ಸ್ಕ್ರಾಪ್ ಶಾಪ್ ಇಂದ ನಮ್ಮ ಫೆಸಿಲಿಟಿ ಸೆಂಟರ್ಗೆ ನಾವು ಪ್ರೊಕ್ಯೂರ್ ಮಾಡಿ ಮತ್ತೆ ಬ್ರ್ಯಾಂಡಿಗೆ ಬೇಕಾದಂಗೆ ನಾವು ಅದನ್ನ ಕ್ವಾಲಿಟಿ ಅಶ್ಯೂರೆನ್ಸ್, ಕ್ವಾಲಿಟಿ ಚೆಕ್ ಮಾಡಿ. ಈಗ ಒಂದೊಂದು ಬ್ರ್ಯಾಂಡಿಗೆ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ. ಎಸ್ಪೆಷಲಿ ನಾವು ಇವಾಗ ಮಂಗಳೂರಲ್ಲಿ ನಮ್ದು ಒಂದು ಫೆಸಿಲಿಟಿ ಇದೆ, ಬೈಕಂಪಾಡಿನಲ್ಲಿ ನಮ್ದೊಂದು ರೀಸೈಕ್ಲಿಂಗ್ ಯೂನಿಟ್, ಐ ಮೀನ್ ಒಂದು ಫೆಸಿಲಿಟಿ ಇದೆ. ನಾವು ಅಲ್ಲಿ ರೀಸೈಕಲ್ ಮಾಡ್ತಾ ಇಲ್ಲ, ಪ್ಲಾಸ್ಟಿಕ್ ಅನ್ನ ನಾವು ಅಗ್ರಿಗೇಷನ್ ಸೆಂಟರ್ ಅಂತ ಹೇಳ್ತೀವಿ. ನಾವು ಪ್ಲಾಸ್ಟಿಕ್ ಅನ್ನ ಅಲ್ಲಿ ಅಗ್ರಿಗೇಟ್ ಮಾಡಿ ನಂತರ ಅದನ್ನ ಸೆಗ್ರಿಗೇಟ್ ಮಾಡಿ ನಾವು ಅದನ್ನ ರಫ್ತು ಮಾಡ್ತಾ ಇದ್ದೀವಿ. ಸೊ ನಾವು ಅದನ್ನ ನೆದರ್ಲ್ಯಾಂಡ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಸೊ ನಮ್ಮಿಂದ ಈಗ ಮಂಗಳೂರಿಂದ ನಾವು ಎಕ್ಸ್ಪೋರ್ಟ್ ಮಾಡುವಂತ ಪ್ಲಾಸ್ಟಿಕ್ ಏನಿದೆ, ಈಗ ಬಾಡಿ ಶಾಪ್ ಅಂತ ನೀವೆಲ್ಲ ಕೇಳಿರ್ತೀರ. ಇಟ್ ಇಸ್ ಅನ್ ಇಂಟರ್ನ್ಯಾಷನಲ್ ಬಾಡಿ ಕೇರ್, ಹೇರ್ ಕೇರ್ ಪ್ರಾಡಕ್ಟ್ಸ್. ಅವರಿಗೆ UK ನಲ್ಲಿ ಬಹಳ ಒಂದು ದೊಡ್ಡದಾದ ಮಾರ್ಕೆಟೇ ಇದೆ. ಸೊ ಇಂಡಿಯಾದಲ್ಲೂ ಕೂಡ ಒಂದು 150 ಸ್ಟೋರ್ಸ್ ಇದೆ, ದೊಡ್ಡ ದೊಡ್ಡ ಮಾಲ್ಗಳಲ್ಲಿದೆ. ಅವರು ಈ ಒಂದು ಪ್ಲಾಸ್ಟಿಕ್ಸ್ ಬಗ್ಗೆ, ಸಸ್ಟೈನಬಿಲಿಟಿ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿ ಸುಮಾರು 3 ವರ್ಷದಿಂದ ಪ್ಲಾಸ್ಟಿಕ್ ಫಾರ್ ಚೇಂಜ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಾವು ಇಲ್ಲಿ ಸಂಗ್ರಹಣೆ ಆದಂತಹ PET ಬಾಟಲ್ ಅನ್ನ ಅವರು ತಕೊಂಡು ಹೋಗಿ ಅದನ್ನ ಬಾಟಲ್ ಟು ಬಾಟಲ್ ಟೆಕ್ನಾಲಜಿನಲ್ಲಿ ಅವರು ಮತ್ತೆ ಬಾಟಲ್ ಅನ್ನಾಗಿ ತಯಾರು ಮಾಡ್ತಾ ಇದ್ದಾರೆ. ಆ ಟೆಕ್ನಾಲಜಿ ಇಂಡಿಯಾದಲ್ಲಿ ಇಲ್ಲ. ಬಾಟಲ್ ಅನ್ನ ಮತ್ತೆ ಬಾಟಲ್ ಆಗಿ ತಯಾರು ಮಾಡಿ ಅದರಲ್ಲಿ ಶಾಂಪೂ ಫಿಲ್ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದು ಸೆಲ್ಫ್ಗಳಲ್ಲಿ, ಬಾಡಿ ಶಾಪ್ ಸೆಲ್ಫ್ಗಳಲ್ಲಿ ಈ ಜಿಂಜರ್ ಪ್ರಾಡಕ್ಟ್ ಏನಿದೆ ಅಂದ್ರೆ ಜಿಂಜರ್ ಶಾಂಪೂ, ಜಿಂಜರ್ ಬಾಡಿ ಶವರು, ಅದರಲ್ಲೆಲ್ಲ ಈ ಮಂಗಳೂರಿನ ಈ ಪ್ಲಾಸ್ಟಿಕ್ ಅದರಲ್ಲಿ ಬಳಕೆಯಾಗಿದೆ. ಅದು ಒಂದು ಹೆಮ್ಮೆಯ ವಿಷಯ. ನೀವು ಅಲ್ಲಿ ಹೋಗಿ ಮಾರ್ಕೆಟಿಂಗ್ ಕೊಲ್ಯಾಟ್ರಲ್ ಕೂಡ ನೋಡ್ಬೋದು. ಸೊ ಇದು ನಾವು ಮಾಡ್ತಾ ಇರುವಂತ ಒಂದು ಮುಖ್ಯವಾದ ಕೆಲಸ. ಮಂಗಳೂರಿಂದ ನಾವು ಸುಮಾರು 300 to 500 ಟನ್ ಪ್ಲಾಸ್ಟಿಕ್ ಅನ್ನ ನಾವು ವರ್ಷಕ್ಕೆ ರಫ್ತು ಮಾಡ್ತಾ ಇದ್ದೀವಿ. ಸೊ ಮುಂದಿನ ವರ್ಷಕ್ಕೆ ನಮ್ಮ ಗುರಿ ಏನಪ್ಪಾ ಅಂತಂದ್ರೆ 1000 ಮೆಟ್ರಿಕ್ ಟನ್ ಈ ಪೆಟ್ ಬಾಟಲ್ ಅನ್ನ ಮಂಗಳೂರಿಂದ ರಫ್ತು ಮಾಡುವಂಥದ್ದು. ಈ ರಫ್ತು ಮಾಡೋದ್ರಿಂದ ಇದು ನಾವು ಡೈರೆಕ್ಟ್ ಆಗಿ ಸ್ಕ್ರಾಪ್ ಶಾಪ್ ಇಂದ ನಾವು ಅದನ್ನ ಬೈ ಮಾಡಿ ನಮ್ಮ ಅಗ್ರಿಗೇಷನ್ ಸೆಂಟರ್ ಅಲ್ಲಿ ಕ್ವಾಲಿಟಿ ಸರ್ಟಿಫೈ ಮಾಡಿ ನಾವು ಅದನ್ನ ಕಳಿಸೋದ್ರಿಂದ ಈ ಒಂದು ಮಾರುಕಟ್ಟೆಯಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ನಾವು ಏಜೆಂಟ್ ಆಗಲಿ ಬೇರೆಯವರಾಗ್ಲಿ ಯಾರನ್ನು ಇನ್ವಾಲ್ವ್ ಮಾಡದೆ ನಾವು ಡೈರೆಕ್ಟ್ ಆಗಿ ಸ್ಕ್ರಾಪ್ ಶಾಪ್ಗೆ ಒಂದು ಉತ್ತಮವಾದ ಬೆಲೆಯನ್ನ ಕೊಟ್ಟು, ಅಂದ್ರೆ ಅವರು ಎಕನಾಮಿಕಲಿ ರಿಲೇಬಲ್ ಆಗಬೇಕು, ಆಯ್ತಲ್ವಾ, ಅವರೇ ಒಂದು ಎಕನಾಮಿಕಲಿ ಸಸ್ಟೈನ್ ಆಗಬೇಕು. ನಮ್ಮ ಜೊತೆಗೆ ವ್ಯವಹಾರ ಮಾಡೋದ್ರಿಂದ ದೇ ಶುಡ್ ಬಿ ಅವರು ಒಂದು ಡಿಗ್ನಿಫೈಡ್ ಲೈಫ್ ಅನ್ನು ಲೀಡ್ ಮಾಡಬೇಕು. ಒಂದು ಉತ್ತಮವಾದ ಬೆಲೆಯನ್ನ ಕೊಟ್ಟು ನಾವು ಆ ಪ್ಲಾಸ್ಟಿಕ್ ಅನ್ನ ಕೊಂಡ್ಕೊಳ್ತಾ ಇದ್ದೀವಿ. ಮತ್ತೆ ನಾವು ಅವರು ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಪ್ಲಾಸ್ಟಿಕ್ ಅನ್ನ ಸೇಲ್ ಮಾಡ್ಬೇಕಂದ್ರೆ ಅವರು ಅಂದ್ರೆ ನಮ್ದು ಎಥಿಕಲ್ ಪ್ರಿನ್ಸಿಪಲ್ ಏನಿದೆ ಅದನ್ನ ಅವ್ರು ಫಾಲೋ ಮಾಡಲೇಬೇಕು. ಆಮೇಲೆ ನಾನು ಅಲ್ಲಿಗೆ ಬರ್ತೇನೆ. ಬಟ್ ಈಗ ಸಣ್ಣ ಬ್ರೇಕ್ ತಗೊಳ್ಳುವ. ಸಾಕಷ್ಟು ಏನು ಹೊಸ ಮಾಹಿತಿಗಳು ಮತ್ತೊಂದು ಅದ್ಭುತ ವಿಚಾರವನ್ನು ನೀವು ಮಂಡಿಸ್ತಾ ಇದ್ದೀರಿ. ವೀಕ್ಷಕರಿಗೆ ಒಂದು ಸಣ್ಣ ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಈ ಒಂದು ಸಂವಾದ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಪ್ಲಾಸ್ಟಿಕ್ನಿಂದ ಸಿದ್ಧವಾಯಿತು ಮನೆ, ಈ ವಿಚಾರವಾಗಿ ನಾವು ಮಾತಾಡ್ತಿದ್ದು. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ನ ಯೋಜನಾ ಮತ್ತು ಅಭಿವೃದ್ಧಿ ನಿರ್ದೇಶಕರಾಗಿರುವಂಥ ಚಂದನ್ ಅವರು, ಆಮೇಲೆ ಯೋಜನಾ ಸಂಯೋಜಕರಾಗಿರುವಂಥ ಜಯಂತಿ ಅವರು, ಆಮೇಲೆ ವುಮೆನ್ಸ್ ವೆಲ್ಫೇರ್ ಸೊಸೈಟಿ ಬೆಳಗಾವಿ ಇದರ ಯೋಜನಾ ನಿರ್ದೇಶಕ ಆಗಿರುವಂಥ ಸುರೇಖಾ ಪಾಟೀಲ್ ಅವರಿದ್ದಾರೆ. ಈಗಾಗಲೇ ನಾನು ಮೂಲವಾಗಿ ಎತ್ತಿದಂಥ ಪ್ರಶ್ನೆ, ಈ ಒಂದು ಪ್ಲಾಸ್ಟಿಕ್ನಿಂದ ಮನೆ ಅಥವಾ ಮನೆಯನ್ನು ಕಟ್ಟಿಕೊಟ್ಟಂಥ ಪರಿಕಲ್ಪನೆ ಬಗ್ಗೆ ಮಾತನಾಡುವಾಗ ಚಂದನ್ ಅವರು ತೀರಾ ಮೂಲದಿಂದ ಈ ಒಂದು ಏನು ಇನ್ಫಾರ್ಮಲ್ ಈ ಒಂದು ತ್ಯಾಜ್ಯ ಹಾಕುವವರು ಮತ್ತು ಅವರ ಬದುಕು ಮತ್ತು ಅವರು ಏನು ಸಂಗ್ರಹ ಮಾಡ್ತಾ ಇರುವಂಥ ಪ್ಲಾಸ್ಟಿಕ್ಗಳು ಅದು ಇಲ್ಲಿ ಹೋಗುತ್ತೆ, ಏನಾಗುತ್ತೆ ಅನ್ನೋ ಬಗ್ಗೆ ಒಂದು ತೀರಾ ಇಂಡೆಪ್ತ್ ಆದ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ನಾನು ಮತ್ತೆ ಅವರನ್ನೇ ಮುಂದುವರಿಸ್ತಾ, ಸರ್, ನೀವು ಈ ರೀತಿಯೆಲ್ಲ ಪ್ರೊಸೆಸ್ ಮಾಡ್ತೀರಿ, ರಫ್ತು ಮಾಡ್ತೀರಿ. ಸೊ ಈ ಒಂದು ಏನು ಅದೊಂದು ನೀವು ಹೇಳಿದಾಗೆ ಒಂದು ಎಥಿಕಲ್ ಪ್ರಿನ್ಸಿಪಲ್ ಇಟ್ಕೊಂಡು ಇವೆಲ್ಲ ಮಾಡ್ತಾ ಇದ್ದೀರಿ. ಸೊ ಇಂಥ ಸಂದರ್ಭದಲ್ಲಿ ನೀವು ತ್ಯಾಜ್ಯವನ್ನು ಆಯುವಂಥ ಏನು ಜನ ಇದ್ದಾರೆ ಅಥವಾ ಕುಟುಂಬ ಇದ್ದಾರೆ, ಅವರಿಗಾಗಿ ಈಗ ಮನೆ ಕಟ್ಟಿಕೊಟ್ಟಿದ್ದೀರಿ. ಸೊ ಅವರಿಗೆ ಮನೆ ಕಟ್ಟಿಕೊಟ್ಟ ಹಿನ್ನೆಲೆ ಮತ್ತು ಈ ಒಂದು ಪ್ಲಾಸ್ಟಿಕ್ನಿಂದ ಬಹುಮುಖ್ಯವಾಗಿ ಮನೆ ತಯಾರಿಸಿದ್ರಲ್ಲ, ಅದರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡಬೇಕಾಗಿದೆ. ಈಗ ನೋಡಿ, ಈ ರೀತಿ ನಾವು ಬೇರೆ ಬೇರೆ ರೀತಿಯ ಪ್ಲಾಸ್ಟಿಕ್ ಅನ್ನು ನಾವು ಸಂಗ್ರಹಣೆ ಮಾಡ್ತಾ ಇದ್ದೀವಿ.
ಈಗ ನಾನು ಈ ಹಿಂದೆ ಹೇಳಿದ್ದೆ, ಈ PET ಬಾಟಲ್ಸು, ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಈ ಫೆನೈಲ್ ಬಾಟಲ್ಸ್ನೆಲ್ಲ HDPE ಬಾಟಲ್ಸ್ ಅಂತ ಹೇಳ್ತೀವಿ. ಬಾಟಲ್ಗೆ ಅದ್ರ ಪಾಲಿಮರ್ ಆಧಾರದ ಮೇಲೆ ಅದನ್ನು ಗ್ರೇಡಿಂಗ್ ಮಾಡ್ತಾರೆ, ಅದನ್ನು ಇದು ಮಾಡ್ತಾರೆ. ಸೊ PET ಬಾಟಲು, ಬಾಟಲು, ಈ ರೀತಿ ABS ಬೇರೆ ಬೇರೆ ಪ್ಲಾಸ್ಟಿಕ್ಗೆ ಉತ್ತಮವಾದ ಮಾರ್ಕೆಟ್ ಇದೆ. ಆದರೆ ನೀವು ನೋಡಿರ್ಬೋದು ಈ MLP ಅಂತ ನಾವು ಏನು ಹೇಳ್ತೀವಿ, ಮಲ್ಟಿ ಲೇಯರ್ ಪ್ಯಾಕೇಜಿಂಗ್ ಮೆಟೀರಿಯಲ್ಸು, ಅಂದರೆ ಈ ನಮ್ಮ ಈ ಚಿಪ್ಸ್ ಪ್ಯಾಕೆಟ್ಗಳು, ಆಮೇಲೆ ಪಾನ್ ಪರಾಗ್ ಪ್ಯಾಕೆಟ್ಗಳು, ಚಿಪ್ಸ್ ಪ್ಯಾಕೆಟ್ಗಳು, ಪಾನ್ ಪರಾಗು ಪ್ಯಾಕೆಟು, ಮತ್ತೆ LDP ಜಸ್ಟ್ ಪ್ಯಾಕೇಜಿಂಗ್ ಅಂತ ಯೂಸ್ ಮಾಡ್ತಾರೆ. ಅದನ್ನೆಲ್ಲ ನಾವು ಲೋ ವ್ಯಾಲ್ಯೂ ಪ್ಲಾಸ್ಟಿಕ್ ಅಂತ ಹೇಳ್ತೀವಿ. ಸೊ ಅಂಥ ಪ್ಲಾಸ್ಟಿಕ್ಗಳನ್ನ ಈ ಇನ್ಫಾರ್ಮಲ್ ವೇಸ್ಟ್ ಕಲೆಕ್ಟರ್ಸ್ ಕೂಡ ಸಂಗ್ರಹಣೆ ಮಾಡಲ್ಲ. ಯಾಕೆ ಸಂಗ್ರಹಣೆ ಮಾಡಲ್ಲ ಅಂತಂದ್ರೆ ಅದಕ್ಕೊಂದು ಮಾರ್ಕೆಟ್ ಇಲ್ಲ, ಅದಕ್ಕೆ ರೀಸೈಕ್ಲಿಂಗ್ ವ್ಯಾಲ್ಯೂ ಇಲ್ಲ, ದುಡ್ಡು ಸಿಕ್ಕಲ್ಲ, ರೀಸೈಕ್ಲಿಂಗ್ ವ್ಯಾಲ್ಯೂ ಇಲ್ಲ, ಮತ್ತೆ ಅದು ಸಂಗ್ರಹಣೆ ಮಾಡೋದು ಅಷ್ಟು ಸುಲಭ ಅಲ್ಲ. ನೀವು ನೋಡಿರ್ಬೋದು ಪಾನ್ ಪರಾಗ್ ಪ್ಯಾಕೆಟ್ಗಳು ರಸ್ತೆನಲ್ಲಿ ಹೇಗೆ ಬಿದ್ದಿರುತ್ತೆ, ಚಿಪ್ಸ್ ಪ್ಯಾಕೆಟ್ಗಳು ಹೇಗೆ ಬಿದ್ದಿರುತ್ತೆ. ಅದು ಡಸ್ಟ್ಬಿನ್ಗೆ ಹೋದ್ರೆ ಅದೊಂದು ಬೇರೆ ದಾರಿಯಲ್ಲಿ ಹೋಗುತ್ತೆ. ಅದು ನಾನು ಏನು ಅಂತ ಹೇಳ್ತೀನಿ. ಈಗ ಡಸ್ಟ್ಬಿನ್ಗೆ ಹೋಗಿ ಅದು ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ಗೆ ಬಂದು ಅದು ಒಂದು ಪ್ರಾಸೆಸಿಂಗ್ ಅಂದರೆ ಮೆಟೀರಿಯಲ್ ರಿಕವರಿ ಫೆಸಿಲಿಟಿಗೆ ಬಂದರೆ ಅಲ್ಲಿಂದ ಸಂಗ್ರಹಣೆ ಮಾಡಿ ಅದನ್ನು ಸಿಮೆಂಟ್ ಕ್ಲೀನಿಗೆ ತಗೊಂಡೋಗಿ ಬರ್ನ್ ಮಾಡ್ತಾರೆ, ಅಲ್ಲಿ ಪ್ರಾಸೆಸ್ಗೆ ಅದನ್ನು ಯೂಸ್ ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದನೂ ಅದು ಎನ್ವೈರನ್ಮೆಂಟಲಿ ಸಸ್ಟೈನಬಲ್ ಅಂತ ನಾವು ಹೇಳೋದಿಲ್ಲ. ಯಾಕೆಂತಂದ್ರೆ ಅಲ್ಲಿ ಬರ್ನ್ ಮಾಡೋದ್ರಿಂದ ಮತ್ತೆ ಹೀಟ್ ಜನರೇಟ್ ಆಗುತ್ತೆ, ಅದರಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಜಾಸ್ತಿ ಆಗುತ್ತೆ. ಸೊ ಇದನ್ನ ಹೆಚ್ಚು MLP ಮತ್ತೆ ಲೋ ವ್ಯಾಲ್ಯೂ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡ್ತಾರೆ. ಬಟ್ 80% ಏನಿದೆ ಈ MLPಗಳಾಗಲಿ ಬೇರೆ ಆಗಲಿ, ಸುಮಾರು 80 to 85% ಈ ಲೋ ವ್ಯಾಲ್ಯೂ ಪ್ಲಾಸ್ಟಿಕ್ ಏನಿದೆ ಫೈನಲ್ ಆಗಿ ಒಂದು ಲ್ಯಾಂಡ್ ಫಿಲ್ ಅಲ್ಲಿ ಎಂಡ್ ಆಗುತ್ತೆ, ಇಲ್ಲ ಓಷನ್ ಅಲ್ಲಿ ಹೋಗಿ ಎಂಡ್ ಆಗುತ್ತೆ. ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಅಂತಹ ಪ್ಲಾಸ್ಟಿಕ್ಗಳನ್ನ ನಾವು ಸಂಗ್ರಹಣೆ ಮಾಡ್ತಾ ಇದೀವಿ. ಅಂದ್ರೆ ಈ ಇನ್ಫಾರ್ಮಲ್ ವೇಸ್ಟ್ ಕಲೆಕ್ಟರ್ ಜೊತೆಗೆ ಅದನ್ನ ಸಂಗ್ರಹಣೆ ಮಾಡಿ ಅದು ಸ್ಕ್ರಾಪ್ ಶಾಪ್ಗೆ ಬರುವಂತದ್ದು. ಅಲ್ಲಿಂದ ನಾವು ಅದನ್ನ ಸಂಗ್ರಹಣೆ ಮಾಡಿ ಅದರಲ್ಲಿ ನಾವು ಸಂಶೋಧನೆಯನ್ನ ಮಾಡಿ, ಈಗ ನೀವು ನೋಡಿರ್ಬೋದು ನಾವು ಪ್ಲಾಸ್ಟಿಕ್ ಹೌಸಿಗೆ ಏನ್ ಪ್ಯಾನಲ್ಗಳನ್ನ ಬಳಸಿದೀವಿ, ಆ ಒಂದು ಪ್ಲಾಸ್ಟಿಕ್ ಹೌಸ್ ಅನ್ನ ನಾವು ಯಾವ ರೀತಿ ಕಟ್ಟಿದೀವಿ ಅಂತಂದ್ರೆ ಅದನ್ನ ಫಸ್ಟ್ ನಾವು ಒಂದು ಫ್ಯಾಬ್ರಿಕೇಶನ್ ಸ್ಟ್ರಕ್ಚರ್ ಅನ್ನ ನಾವು ಮಾಡ್ಕೊಳ್ತೀವಿ. ಅಂದ್ರೆ ಅದಕ್ಕೂ ನಾವು GI ಮೆಟಲ್ ಅನ್ನ ಯೂಸ್ ಮಾಡಿದ್ವಿ. ಸೊ GI ಮೆಟಲ್ ಯಾಕಂದ್ರೆ ಇಲ್ಲಿ ಮಂಗಳೂರಿಗೆ ಅದು ಅಗತ್ಯ ಇದೆ. ಸೊ MS ಮೆಟಲ್ ಅಲ್ಲಿ ನಾವು ಮಾಡೋದಕ್ಕೆ ಆಗಲ್ಲ, ಆದ್ರಿಂದ GI ಮೆಟಲ್ ಯಾಕಂದ್ರೆ ರಸ್ಟ್ ಆಗಬಾರ್ದು, ಆ ಒಂದು ಮನೆಗೆ ಲೈಫ್ ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಒಂದು GI ಮೆಟಲ್ ಅನ್ನ ಯೂಸ್ ಮಾಡಿ ಫ್ರೇಮ್ ಮಾಡಿಕೊಂಡು ಒಂದು ಸ್ಟ್ರಕ್ಚರ್ ಮಾಡಿಕೊಂಡು, ಅಂದ್ರೆ ಮೆಟಲ್ ಅಲ್ಲಿ ನಾವು ಒಂದು ಸ್ಟ್ರಕ್ಚರ್ ಮಾಡ್ಕೊಂಡು ಫಸ್ಟ್ ಬೇಸ್ ಮಾಡ್ಕೊಳ್ತೀವಿ. ಕಾಂಕ್ರೀಟ್ ಅಲ್ಲಿ ನಾವು ಒಂದು ಬೆಡ್ ಮಾಡಿಕೊಂಡು ಒಂದು ಬೇಸ್ ಮಾಡ್ಕೊಳ್ತೀವಿ. ಬೇಸ್ ಮಾಡ್ಕೊಂಡ ನಂತರ GI ನಲ್ಲಿ ನಾವು ಸ್ಟ್ರಕ್ಚರ್ ಮಾಡಿಕೊಂಡು ಈ ಪ್ಯಾನಲ್ ಅಲ್ಲಿ ನಾವು ಯೂಸ್ ಮಾಡಿಕೊಂಡು ಈ ಪ್ಯಾನಲ್ ಅನ್ನ ನಾವು ಗೋಡೆಗಳಾಗಿ ಬಳಸಿದೀವಿ. ಪ್ಯಾನಲ್ಗಳನ್ನ ನಾವು ಫಿಟ್ ಮಾಡಿ ನಂತರ ಮೇಲ್ಗಡೆ ಶೀಟ್ ಕೂಡ ನಾವು ರೀಸೈಕಲ್ ಪ್ಲಾಸ್ಟಿಕ್ ಅನ್ನ ಯೂಸ್ ಮಾಡಿದೀವಿ. ಸೊ ಈ ಪ್ಯಾನಲ್ ಏನಿದೆ, ಶೀಟ್ ಏನಿದೆ, ಇದು MLP ಮತ್ತೆ LDP ಇಂದ ತಯಾರಾದಂತಹ ಪ್ಯಾನಲ್ಸ್. ಸೊ ನಾವು ಇದನ್ನ ಸಂಶೋಧನೆ ಮಾಡಿ ನಾವು ಮ್ಯಾನುಫ್ಯಾಕ್ಚರ್ ಕೈನಲ್ಲಿ ಕೊಟ್ಟು, ನಮಗೆ ಒಂದು ಕನ್ಸ್ಟ್ರಕ್ಷನ್ ಪಾರ್ಟ್ನರ್ ಇದ್ದಾರೆ, ಬಂಬೂ ಹೌಸ್ ಅಂತ ಹೈದರಾಬಾದಲ್ಲಿ, ಅವ್ರ ಜೊತೆಗೆ ನಾವು ಟೈ ಅಪ್ ಮಾಡಿಕೊಂಡು R&D ಮಾಡಿ ನಂತರ ಇದು ನಾವು ಮ್ಯಾನುಫ್ಯಾಕ್ಚರರ್ಗೆ ಕೊಟ್ಟು ಅದರಲ್ಲಿ ಒಂದು ಪ್ಯಾನಲ್ ಅನ್ನ, ಬೋರ್ಡ್ ಅನ್ನ ನಾವು ಕಂಪ್ರೆಸ್ ಮಾಡಿ ಬೋರ್ಡ್ ಅನ್ನ ತಯಾರು ಮಾಡಿ ಅದನ್ನ ಕೆಮಿಕಲ್ ಟ್ರೀಟ್ ಮಾಡಿ. ಯಾಕಂದ್ರೆ ಈ ಒಂದು ಪ್ಲಾಸ್ಟಿಕ್ ಬರೋ ರೀತಿಯನ್ನ ನೀವು ನೋಡಿದ್ರೆ ಅದರಲ್ಲಿ ಸಾಕಷ್ಟು ಓಡರ್ ಇರುತ್ತೆ, ಸ್ಮೆಲ್ ಇರುತ್ತೆ. ಸೊ ಅದಕ್ಕೆ ಬೇಕಾಗಿರುವಂತ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ನಾವು ನಂತರ ಅದನ್ನ ಎಲ್ಲ ಸರ್ಟಿಫೈನು ಅದು ಪಾಸ್ ಆಗಿದೆ, ಅಂದ್ರೆ ಎಲ್ಲಾ ಟೆಸ್ಟ್ಗಳನ್ನು ಅದು ಪಾಸ್ ಆಗಿದೆ. ಈಗ ಡ್ಯೂರಬಿಲಿಟಿ ಆಗಿರ್ಬೋದು, ಕ್ಲೈಮೇಟ್ ಟೆಸ್ಟ್ ಆಗಿರ್ಬೋದು, ಡ್ಯೂರಬಿಲಿಟಿ ಹೌದು, ಅದು ಒಂದು ಹ್ಯಾಬಿಟ್ಯಾಟಿಗೆ ಒಂದು ಉತ್ತಮವಾದ ಒಂದು ಪ್ಯಾನಲ್ ಅಂತ ನಾವು ಅದನ್ನ ಸರ್ಟಿಫೈ ಮಾಡಿ ನಂತರ ನಾವು ಅದನ್ನ ಈ ಒಂದು ಮನೆಗೆ ನಾವು ಬಳಕೆಯನ್ನ ಮಾಡಿದ್ವಿ. ಸೊ ಒಂದು ಮನೆಗೆ ನಾವು ಸುಮಾರು 1,000 kg ಪ್ಲಾಸ್ಟಿಕ್ ಅನ್ನ ನಾವು ಉಪಯೋಗಿಸಿದ್ವಿ. 1,000 kg. ಆ ಒಂದು ಪ್ಯಾನಲ್ ಎಷ್ಟು ದೊಡ್ಡ ಮನೆ ಸರ್ ಅದು? ಎಷ್ಟು ಸ್ಕ್ವೇರ್ ಫೀಟ್? ಅದು ಸುಮಾರು 360 ಸ್ಕ್ವೇರ್ ಫೀಟ್ ಇದೆ. ಈಗ ನಾವಿಲ್ಲಿ ಮಂಗಳೂರಲ್ಲಿ ಮಾಡಿರುವಂತಹ ಈ ಮೊದಲನೇ ಮನೆ ಏನಿದೆ ಅದು 360 ಸ್ಕ್ವೇರ್ ಫೀಟ್ ಇದೆ. ಸುಮಾರು ಅದರಲ್ಲಿ 60 ಪ್ಯಾನೆಲ್ ಅನ್ನ ನಾವು ಬಳಸಿದೀವಿ. ಒಂದು ಪ್ಯಾನಲಿನ ತೂಕ 25 kg ಇರುತ್ತೆ. ಒಟ್ಟು 60 ಪ್ಯಾನೆಲ್ ಬಳಸಿದೀವಿ. ಒಟ್ಟು 1,500 ಪ್ಲಾಸ್ಟಿಕ್, ಅಂದ್ರೆ ಈ LDPE ಮತ್ತೆ ಈ MLP ಪ್ಲಾಸ್ಟಿಕ್ ಏನಿದೆ, ಅಂದ್ರೆ ಈ ವ್ಯಾಲ್ಯೂ ಇಲ್ದಿರುವಂತ ಪ್ಲಾಸ್ಟಿಕ್ ಅನ್ನ ನಾವು ರೀಸೈಕಲ್ ಮಾಡಿ ಆ ಪ್ಲಾಸ್ಟಿಕ್ ಅನ್ನ ನಾವು ಅದರಲ್ಲಿ ಬಳಕೆ ಮಾಡಿ 1,500 ಕಿಲೋ 1,500 kg 1.5. ಎಸ್ ಸರ್, ನಾನು ಆಮೇಲೆ ಇನ್ನಷ್ಟು ವಿವರಕ್ಕೆ ನಿಮ್ಮ ಹತ್ರ ಬರ್ತೇನೆ. ಈಗ ಜಯಂತಿ ಮೇಡಮ್ ಅವರೇ, ಈಗ ಈ ಒಂದು ತ್ಯಾಜ್ಯ ಆಯುವ ಅವರಿದ್ದಾರೆ, ಈಗಾಗಲೇ ಸರ್ ಕೂಡ ನೀವು ಅವರನ್ನು ಇನ್ಫಾರ್ಮಲ್ ಪಿಕ್ಕರ್ಸ್ ಅಂತ ಹೇಳ್ತೀರಿ ಅಂತ. ಈಗ ಅವರ ಬದುಕು ಯಾವ ರೀತಿ ಇದೆ ಅಂತ, ಈಗ ನೀವು ನಿಮ್ಮ ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ವತಿಯಿಂದ ನೀವು ಕೈಗೊಂಡಿರುವ ಸಂಶೋಧನೆ ಇರ್ಬೋದು, ಸಮೀಕ್ಷೆಗಳಿರ್ಬೋದು, ಅಥವಾ ಅವರ ಜೊತೆಗಿನ ಒಡನಾಟದ ಮೂಲಕ ನೀವು ಕಂಡುಕೊಂಡಿರುವ ಅವರ ಬದುಕು, ಅವರ ಪರಿಸ್ಥಿತಿ, ಅವರ ಅಗತ್ಯತೆಗಳು ಏನೇನಿದೆ ಅಂತ ಹೇಳ್ತೀರಿ ನೀವು? ನಾವು ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ನಿಂದ ನಾವೊಂದು ಇಲ್ಲಿ ಮಂಗಳೂರು ನಗರ ಮಟ್ಟದಲ್ಲಿ ಒಟ್ಟು ತ್ಯಾಜ್ಯ ಸಂಗ್ರಹಕಾರರ ಸಮೀಕ್ಷೆಯನ್ನು ನಡೆಸಿದ್ದೇವೆ. ಈ ಸಮೀಕ್ಷೆಯಲ್ಲಿ ಒಟ್ಟು 208 ಕುಟುಂಬಗಳನ್ನು ನಾವು ಗುರುತಿಸಿದ್ದೇವೆ. ಈ 208
ತತ್ವಗಳ ಸಾಮಾಜಿಕ, ಆರ್ಥಿಕ ಮತ್ತೆ ಅವರು ಈ ಬೇರೆ ಬೇರೆ 208 ಅಂತ ಹೇಳಿದ್ರೆ ಅವ್ರದ್ದು ಏನು ಮಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾ ಅಥವಾ ಜಿಲ್ಲೆಗೆ ಸೀಮಿತವಾ ಏನದು? ನಾವು ಪ್ರಾಥಮಿಕ ಹಂತದಲ್ಲಿ ಈಗ ನಗರ ಮಟ್ಟದಲ್ಲಿ ನಾವು ಸಮೀಕ್ಷೆಯನ್ನು ಮಾಡಿದ್ದೇವೆ. ಸೊ ಈ ಸಮೀಕ್ಷೆಯಲ್ಲಿ ನಮಗೆ ಬೇರೆ ಬೇರೆ ಅಂಶಗಳ ಬಗ್ಗೆ ಅಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಬೇರೆ ಬೇರೆ ಪ್ರಶ್ನೆಗಳ ಮೂಲಕ ನಾವು ಅವಲೋಕನ ಮಾಡಿದಾಗ ಆ ಸಮೀಕ್ಷೆ ಪ್ರಕಾರ ಅಂದರೆ ಬಹಳ ನಮ್ಮ ಈ ತ್ಯಾಜ್ಯ ಸಂಗ್ರಹಕಾರರು ಏನು ತೊಡಗಿಕೊಂಡಿದ್ದಾರೆ ಅದರಲ್ಲಿ ಹೆಚ್ಚಿನವರು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಕೂಡ ಅನೇಕ ಮಂದಿ ಇದ್ದಾರೆ. ಸೊ ನಾವು ಇಂಥವರ ಈಗ ನಾವು ಸಮಾಜದ ಅಭಿವೃದ್ಧಿ ಅಂತೇಳಿ ಕಾಣಬೇಕಿದ್ರೆ ನಾವು ಆ್ಯಕ್ಚುಲಿ ಈ ಪಂಗಡ ಏನಿದ್ದಾರೆ ಅವರನ್ನು ನಾವು ಮೇನ್ ಸ್ಟ್ರೀಮ್ಗೆ ತರಬೇಕಂತ ಬಹಳ ಅವಶ್ಯಕತೆ ಇದೆ. ಸೊ ಈ ಸಂದರ್ಭದಲ್ಲಿ ಅವರ ಸಾಮಾಜಿಕವಾಗಿ ನೋಡಬೇಕಿದ್ರೆ ಅವರು ಬಹಳಷ್ಟು ಅವರು ಸಮಸ್ಯೆಗಳನ್ನು ಅವರು ಎದುರಿಸ್ತಿದ್ದಾರೆ. ಪ್ರಾಥಮಿಕ ಹಂತದಲ್ಲಿ ಬಹಳಷ್ಟು ಸಮಸ್ಯೆ ಅಂತ ಹೇಳಬೇಕಿದ್ರೆ ಈಗ ನಾನು ಒಂದು ಸಮಾಜದ ಒಂದು ನಾಗರಿಕ ಅಂತ ಹೇಳಿ ಗುರುತಿಸಬೇಕಂತ ಹೇಳಿದರೆ ಅವರದ್ದು ಯಾವುದೇ ರೀತಿಯ ಗುರುತಿನ ಚೀಟಿಗಳು ಇಲ್ಲದೆ ಇರುವಂಥದ್ದು. ಗುರುತಿನ ಚೀಟಿ ಅಂತ ಹೇಳಿದರೆ ಅವರು ಅವರಿಗಿರುವಂಥ ಒಂದು ಆಧಾರ್ ಕಾರ್ಡ್ಗಳು, ಸೂಕ್ತವಾದಂಥ ವಿಳಾಸ ಕೂಡ ಇಲ್ಲ, ಸೂಕ್ತವಾದಂಥ ವಿಳಾಸಗಳು ಕೂಡ ಇಲ್ಲ. ಮತ್ತೆ ಸದ್ಯಕ್ಕೆ ಅವರಿಗೆ ಮನೆ ಕೂಡ ಇಲ್ಲದೆ ಇರುವಂಥ ಅಂದರೆ ಟೆಂಟ್ ಈ ಕಾನ್ಸೆಪ್ಟ್ ನಾವು ಏನು ಹೇಳ್ತಾ ಇದ್ದೇವೆ ಅದರಲ್ಲಿ ಅವರು ವಾಸವಾಗಿದ್ದಾರೆ. ಸೊ ಅವರ ಈ ಜೀವನ ಶೈಲಿ ಅದರೊಳಗೆ ನೋಡಿದರೆ ಅವರು ಬಹಳ ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಈಗ ಶೌಚಾಲಯ ವ್ಯವಸ್ಥೆ ಇರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು, ಮತ್ತೆ ಮಕ್ಕಳ ಅದ್ರ ಜೊತೆ ಅವರ ಮಕ್ಕಳ ಶಾಲೆ ಶಿಕ್ಷಣ ನೋಡಿದ್ರೆ ಈ ಮಕ್ಕಳು 9ನೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ. ಆದರೆ 9ನೇ ಕ್ಲಾಸಲ್ಲಿ ಓದ್ತಾ ಇದ್ರು ಕೂಡ ಮಗುವಿಗೆ ತನ್ನ ಹೆಸರನ್ನು ಬರೀಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ತನ್ನ ಹೆಸರನ್ನು ಕನ್ನಡದಲ್ಲಿ ಬರೀಲಿಕ್ಕೂ ಬಹಳ ಕಷ್ಟ ಆಗ್ತಾ ಇದೆ. ಮಗು ತರಗತಿಯಲ್ಲಿ 8ನೇ ಅಥವಾ 9ನೇ ಕ್ಲಾಸಲ್ಲಿ ಇದ್ರೂ ಸೊ ಅವರಿಗೆ ತನ್ನ ಹೆಸರನ್ನು ಬರೀಲಿಕ್ಕೆ ಕಷ್ಟ ಆಗತ್ತೆ, ಒಂದು ಪ್ಯಾರಾ ರಚನೆ ಮಾಡಲಿಕ್ಕೆ ಕಷ್ಟ ಆಗತ್ತೆ, ಒಂದು ವಾಕ್ಯವನ್ನು ಬರೀಲಿಕ್ಕೆ ಕಷ್ಟ ಆಗತ್ತೆ. ಸೊ ಅವರ ಶಿಕ್ಷಣ ಮಟ್ಟ ಕೂಡ ಬಹಳಷ್ಟು ತುಂಬ ತೀರಾ ತುಂಬ ಕೆಳಮಟ್ಟದಲ್ಲಿದೆ. ಇದಕ್ಕೆ ಬಹಳ ಮುಖ್ಯವಾಗಿ ಅವರ ಕೌಟುಂಬಿಕ ಪರಿಸ್ಥಿತಿಯು ಕೂಡ ಅಷ್ಟೇ ಪ್ರಭಾವವನ್ನು ಬೀರಿದೆ. ಯಾಕಂತಂದ್ರೆ ಮನೆಯಲ್ಲಿ ಅವರಿಗೆ ರೆಸ್ಪಾನ್ಸಿಬಲ್ ಅವರೆಲ್ಲ ಒಂದೇ ಕಡೆ ಏನು ವಾಸ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಬೇರೆ ಬಿಡಿಯಾಗಿ ಬೇರೆ ಬೇರೆ ಜಾಗದಲ್ಲಿ ನೆಲೆಸಿಕೊಂಡಿದ್ದಾರಾ? ಈಗ ನಮ್ಮ ಸಮೀಕ್ಷೆಯಲ್ಲಿ ನಾವು ಕಂಡು ಬಂದ ಈ ನೆಲೆಯಲ್ಲಿ ನಾವು 2 ಸಮುದಾಯವನ್ನು ಬೇರೆ ಬೇರೆ ಪ್ರದೇಶದಲ್ಲಿ ಕಂಡುಕೊಂಡಿದ್ದೇವೆ. ಈ ಮಂಗಳೂರು ನಗರ ಮಟ್ಟದಲ್ಲಿ ಹೇಳ್ಬೇಕಂತ ಇದ್ರೆ ಒಂದು ಪಚ್ಚನಾಡಿ ಸಮುದಾಯ, ಪಚ್ಚನಾಡಿಯಲ್ಲಿ ಒಂದು ಸಮುದಾಯ ಇದೆ. ಇನ್ನೊಂದು ಕೂರಿಕಟ್ಟ ಅಂತ ಹೇಳಿ ಪ್ಲೇಸ್ ಇದೆ ಬೈಕಂಪಾಡಿ ಪಕ್ಕ. ಸೊ ಅಲ್ಲಿ ತ್ಯಾಜ್ಯ ಸಂಗ್ರಹಕಾರರು ಒಂದೇ ಕಡೆ ಅಲ್ಲಿ ವಾಸ ಮಾಡುತ್ತಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ನಾವು ಈ ಪಚನಾಡಿಯಲ್ಲಿ ನಾವು ಈ ಪ್ರದೇಶದಲ್ಲಿ ಯಾರು ವಾಸವಾಗಿರ್ತಾರೆ ಅಂದ್ರೆ ತ್ಯಾಜ್ಯ ಸಂಗ್ರಹಕಾರ ತೊಡಗಿಕೊಂಡಿರ್ತಾರೆ, ಬಹಳ ಮುಖ್ಯವಾಗಿ ಅವರು ಲ್ಯಾಂಡ್ ಫಿಲ್ ಇಂದ ಅವರು ತ್ಯಾಜ್ಯಗಳನ್ನು ಆಯ್ದುಕೊಂಡು ಬಂದು ತನ್ನ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಅವರು ತಮ್ಮ ಜೀವನದ ಆ ಬದುಕು ಏನಿದೆ ಅದು ಸಂಪೂರ್ಣವಾಗಿ ಅವರು ಈ ತ್ಯಾಜ್ಯ ಸಂಗ್ರಹದಲ್ಲಿ ಆಯ್ದುಕೊಂಡು ಬರುವ ಆ ಪ್ರಾಸೆಸ್ ಅಲ್ಲೇ ಅವರು ತೊಡಗಿಕೊಳ್ಬೇಕಾದ ಸಂದರ್ಭಗಳು ಕೂಡ ಬಹಳಷ್ಟು ಇದೆ. ಸೊ ಈ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ಈಗ ಸರ್ ಏನ್ ಹೇಳ್ತಾ ಇದ್ದಾರೋ ಅವರಿಗೆ ಏನು ಅಂದ್ರೆ ಬೆಲೆ ಸಿಗ್ತಾ ಇಲ್ಲ. ಅಂದ್ರೆ ಅವರು ಏನು ಆಯ್ದುಕೊಂಡು ಬರ್ತಾ ಇದ್ದಾರೆ ಅದನ್ನು ಬೇರೆ ಅಂಗಡಿಗಳಲ್ಲಿ ಅದನ್ನು ತಾನು ಏನು ಆಯ್ದುಕೊಂಡು ಬಂದಂಥ ವಸ್ತು ಏನಿದೆ, ಬಾಟ್ಲ್ ಇರ್ಬೋದು ಅಥವಾ ಕಬ್ಬಿಣದ ರಾಡ್ಗಳಿರ್ಬೋದು, ಇದನ್ನು ಸ್ಕ್ರಾಪ್ ಶಾಪ್ಗಳಿಗೆ ಕೊಟ್ಟಾಗ ಅವರಿಗೆ ಬೇಕಾದಂಥ ಉತ್ತಮವಾದ ಬೆಲೆ ಕೂಡ ಸಿಗದೇ ಇರುವಂಥದ್ದು ನಾವು ಗಮನಿಸ್ತೇವೆ. ಅದರ ಜೊತೆಗೆ ಅವರಿಗೆ ಅವರ ಆರೋಗ್ಯ ಪರಿಸ್ಥಿತಿ ನಾವು ನೋಡ್ಬೇಕಂತ ಇದ್ರೆ ಪಚ್ಚನಾಡಿಯಲ್ಲಿ ಅವರ ಆರೋಗ್ಯ, ಅವರ ಬ್ರೀತಿಂಗ್ ಪ್ರಾಬ್ಲಮ್ಸ್ ಅನ್ನು ಅವರು ತುಂಬಾನೇ ಫೇಸ್ ಮಾಡ್ತಾ ಇದ್ದಾರೆ. ಈವನ್ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು ಕೂಡ ಬಹಳಷ್ಟು ಇದೆ. ಸೊ ಈ ಸಂದರ್ಭದಲ್ಲಿ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ. ಇದರ ಜೊತೆಯಲ್ಲಿ ನಾವು ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ಇಂದ ನಾವು ಇದುವರೆಗೆ ಅವರ ಬದುಕಿನ ಬಗ್ಗೆ, ಯಾಕಂದ್ರೆ ಅವರಿಗೆ ಏನಾದರೂ ತಕ್ಕ ಮಟ್ಟಿಗೆ ಸೌಲಭ್ಯ ಕೊಡಬೇಕಂತ ಯಾರಾದರೂ ಜಿಲ್ಲಾಡಳಿತವೋ ನಗರಾಡಳಿತವೋ ಅಥವಾ ಸ್ಥಳೀಯ ಆಡಳಿತಗಳು ಏನಾದರೂ ಪ್ರಯತ್ನ ಮಾಡಿದ್ದು ನಿಮ್ಮ ಗಮನಕ್ಕೆ ಬಂದಿದೆ? ಆಕ್ಚುಲಿ ಬೇರೆ ಬೇರೆ ಹಂತಗಳಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇವನ್ ಜಿಲ್ಲಾಡಳಿತ ಇರ್ಬೋದು ಅಥವಾ ಇದು ಮಹಾನಗರ ಪಾಲಿಕೆಗಳು ಇರ್ಬೋದು, ಬೇರೆ ಬೇರೆ ಹಂತಗಳಲ್ಲಿ ಅವರಿಗೆ ಇದನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಅವರಿಗೀಗ ಸ್ಟ್ರೀಟ್ ಲೈಟ್ ಕೂಡ ಸ್ವಲ್ಪ ಇದನ್ನು ಒದಗಿಸಿದ್ದಾರೆ, ಬಟ್ ರಸ್ತೆಗಳು ಕೂಡ ಇದೆ. ನಾನು ನಿಮ್ಮ ಹತ್ರ ಮತ್ತೆ ಬರ್ತೇನೆ. ಸುರೇಖಾ ಪಾಟೀಲ್ ಅವರೇ, ಈಗ ನೀವು ಒಟ್ಟು ಈ ಒಂದು ಪ್ರಾಜೆಕ್ಟ್ನಲ್ಲಿ ನಿಮ್ಮ ಸಂಸ್ಥೆ ವುಮೆನ್ಸ್ ವೆಲ್ಫೇರ್ ಸೊಸೈಟಿ ಯಾವ ರೀತಿ ಭಾಗಿದಾರರಾಗಿದ್ದೀರಿ ನೀವು? ಮಹಿಳಾ ಕಲ್ಯಾಣ ಸಂಸ್ಥೆ ಇದು ಸರಿಸುಮಾರವಾಗಿ 45 ವರ್ಷದಿಂದ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾ ಇದ್ವಿ. ಅದರಲ್ಲಿ 1996ರಲ್ಲಿ ನಾವು ಒಂದು ಈ ಚಿಂದಿ ಅಯ್ಯೋ ಅಂತ ಏನ್ ಮಕ್ಕಳು ಇದ್ರು ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ವಿ.
ಅದು ರೆಸಿಡೆನ್ಷಿಯಲ್ ಯೂನಿಟ್ ಇತ್ತು. ಅಲ್ಲೇ ಮಕ್ಕಳು ಬರ್ತಿದ್ರು, ಮುಂಜಾನೆದಿಂದ ಸಾಯಂಕಾಲವರೆಗೆ ಇದ್ದು ರಾತ್ರಿನೂ ಅಲ್ಲೇ ಮಲಗೋದು. ಆ ರೀತಿ ರಿಹಾಬಿಲಿಟೇಷನ್ ಸೆಂಟರ್ ಅದು ಕೆಲಸ ಮಾಡ್ತಾ ಇದ್ವಿ. ಸೊ ಅವಾಗ ನಮಗೆ ಗೊತ್ತಾಯ್ತು ಏನು ಅಂತಂದ್ರೆ, ಈ ಮಕ್ಕಳ ಜೊತೆಗೆ ಮಾತ್ರ ಕೆಲಸ ಮಾಡಿದ್ರೆ ಸಾಲಲಾಲ್ದು, ಅವ್ರ ಕುಟುಂಬ ಅಂದ್ರೆ ಅವ್ರ ತಂದೆ ತಾಯಿಗಳಲ್ಲಿ ನಾವು ಬಿಹೇವಿಯರಲ್ ಚೇಂಜಸ್ ತರಬೇಕು ಮಕ್ಕಳ ಕಲ್ಯಾಣಕ್ಕಾಗಿ ಕೆಲಸ ಮಾಡಬೇಕಾದ್ರೆ. ಸೊ ಆ ಒಂದು ಅನುಭವದ ಆಧಾರದ ಮೇಲೆ ನಮಗೆ PFC ಅವರು ಇಲ್ಲೇ ಲೋಕಲ್ ಪಾರ್ಟ್ನರ್ ಅಂತ ಹೇಳಿ ತಗೊಂಡಿದ್ರು ಸರ್, ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ಅವರು. ಸೊ ಆ ಒಂದು ಆಧಾರದ ಮೇಲೆ ನಮ್ಗೆ ಈಗ ಇಲ್ಲಿ ಕೆಲಸ ಮಾಡುವಾಗ ತುಂಬಾನು ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ವಿಶೇಷವಾಗಿ ಯಾವುದೇ ನಮ್ಮ ಜಯಂತಿ ಮೇಡಮ್ ಹೇಳಿದಂತೆ ಮೂಲಭೂತ ಸೌಕರ್ಯಗಳನ್ನು ಅವ್ರಿಗೆ ಸಿಗ್ತಾ ಇಲ್ಲದೆ ಇದ್ದಾಗ ಈ ಒಂದು ಜನರ ಜೊತೆಗೆ ಕೆಲಸ ಮಾಡೋದು ತುಂಬಾನು ಖುಷಿ ತರ್ತಾ ಇದೆ ನಮ್ಗೆ ಮಹಿಳಾ ಕಲ್ಯಾಣ ಸಂಸ್ಥೆಗೆ. ಯಾಕಂದ್ರೆ ನೀವು ಯಾವ ಎಲ್ಲ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ನಾವು ಈಗಾಗಲೇ ಮಾಡ್ತಾ ಇರೋದು ಬೆಲ್ಗಾಮ, ಧಾರವಾಡ, ಹುಬ್ಳಿ, ಬಾಗಲಕೋಟೆ, ಬಿಜಾಪುರ, ಮಂಗಳೂರು. ಸೊ ಈ ರೀತಿ ನಾವೆಲ್ಲ ಕಾರವಾರ, ಶಿರ್ಸಿ ಇದೆಲ್ಲ ಕೆಲಸ ನಾವು ಮಾಡಿದ್ದೇವೆ ಸರ್, ಮತ್ತು ಮಾಡ್ತಾನೂ ಇದ್ದೇವೆ. ಸೊ ಸರಿ ಸುಮಾರವಾಗಿ ಒಂದು 15-16 ಪ್ರಾಜೆಕ್ಟ್ಸ್ ಇದ್ದೇವೆ ನಮ್ಮ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಫ್ಯಾಮಿಲಿ ಕೌನ್ಸಿಲಿಂಗ್ ಸೆಂಟರ್ ಆಗಿರಬಹುದು, ವುಮೆನ್ಸ್ ಹೆಲ್ಪ್ ಲೈನ್ ಆಗಿರಬಹುದು, ಪ್ರೈಮರಿ ಹೆಲ್ತ್ ಸೆಂಟರ್ ಆಗಿರಬಹುದು, ರೇಡಿಯೋ ಸ್ಟೇಷನ್ ಆಗಿರಬಹುದು. ಸೊ ಈ ರೀತಿ ಹಲವಾರು ಪ್ರಾಜೆಕ್ಟ್ಸ್ ಅನ್ನು ಕೆಲಸ ಮಾಡುವಾಗ ಅದರ ಜೊತೆಗೆ ಈ ಒಂದು ನಮಗೆ ಹೊಸದು ಏನು ಪ್ರಾಜೆಕ್ಟ್ಸ್ ಇದೆ ಅದು ತುಂಬಾನು ಖುಷಿ ತರ್ತಾ ಇದೆ ಸರ್. ಎಸ್ ಓಕೆ ವೀಕ್ಷಕರಿಗೆ ಸಣ್ಣ ಬ್ರೇಕ್ ತೆಗೆದುಕೊಂಡು ಬ್ರೇಕ್ ನಂತರ ಮತ್ತೆ ಏನು ಈ ಒಂದು ಚಿಂದಿ ಆಯುವರ ಬದುಕನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ಏನೆಲ್ಲ ಮಾಡ್ತಾ ಉಂಟು ಅನ್ನೋ ಬಗ್ಗೆ ನಾವು ಮತ್ತೆ ಸಂವಾದವನ್ನು ಮತ್ತೆ ಮುಂದುವರಿ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಪ್ಲಾಸ್ಟಿಕ್ನಿಂದ ಸಿದ್ಧವಾಯಿತು ಮನೆ, ಈ ವಿಚಾರವಾಗಿ ನಾವು ಮಾತಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಪ್ಲಾಸ್ಟಿಕ್ ಫಾರ್ ಚೇಂಜ್ ಫೌಂಡೇಶನ್ ಇಂಡಿಯಾ ಫೌಂಡೇಶನ್ ಈ ಒಂದು ಸೇವಾ ಸಂಸ್ಥೆಯ ಯೋಜನಾ ಮತ್ತು ಅಭಿವೃದ್ಧಿ ನಿರ್ದೇಶಕರಾಗಿರುವಂಥ ಚಂದನ್ ಅವರಿದ್ದಾರೆ. ಜೊತೆಗೆ ಅದೇ ಸಂಸ್ಥೆಯ ಯೋಜನಾ ಸಂಯೋಜಕರಾಗಿರುವಂಥ ಜಯಂತಿ ಎಂ ಅವರು, ಆಮೇಲೆ ವುಮೆನ್ಸ್ ವೆಲ್ಫೇರ್ ಸೊಸೈಟಿ ಇದರ ಯೋಜನಾ ನಿರ್ದೇಶಕಿ ಆಗಿರುವಂಥ ಸುರೇಖಾ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಇವರು ಈ ಒಂದು ಪ್ಲಾಸ್ಟಿಕ್ ಮನೆ ನಿರ್ಮಾಣದ ಬಗ್ಗೆ ಮತ್ತು ಒಟ್ಟು ಒಂದು ಕಾನ್ಸೆಪ್ಟ್ ಬಗ್ಗೆ ಮತ್ತು ತ್ಯಾಜ್ಯ ಆಯುವಂಥ ಏನು ಮಂದಿ ಇದ್ದಾರೆ, ಅವರ ಬದುಕು, ಅವರ ಕಷ್ಟ, ಅವರಿಗೆ ಸಿಗಬೇಕಾದ ಸವಲತ್ತುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಮತ್ತೆ ಈ ಒಂದು ಸಂವಾದವನ್ನು ಮುಂದುವರಿಸುವಾಗ ನಾನು ಮತ್ತೆ ಚಂದನ್ ಸರ್ ಅವರೇ, ಈ ಒಂದು ಪ್ಲಾಸ್ಟಿಕ್ ಮನೆಯ ಕಲ್ಪನೆ ಅಥವಾ ಪರಿಕಲ್ಪನೆ ಅಥವಾ ಅದನ್ನು ನೀವು ಕೊಡ್ತಾ ಇರುವಂಥ ಉದ್ದೇಶ ಮತ್ತು ಒಟ್ಟು ಆ ಒಂದು ಮನೆಯಲ್ಲಿ ಯಾವ ರೀತಿ ಇರುತ್ತೆ, ಅದು ಯಾವ ರೀತಿ ಅದನ್ನು ಪ್ರೆಸೆಂಟ್ ಮಾಡಿದ್ದೀರಿ ಅಂತ. ಸರ್, ಇದರ ವಿಶೇಷತೆ ಏನಪ್ಪ ಅಂತಂದರೆ, ಅವರೇ ಸಂಗ್ರಹಣೆ ಮಾಡಿರುವಂತಹ ಪ್ಲಾಸ್ಟಿಕ್ನಿಂದ ಮನೆ ನಿರ್ಮಾಣ ಮಾಡಿರೋದು. ಈಗಾಗಲೇ ಜಯಂತಿ ಅವರು ಹೇಳಿರ್ಬೋದು, ಅವರಿಗೆ ಮನೆ ಇಲ್ಲ, ಅವರೆಲ್ಲ ಜೋಪಡಿಗಳಲ್ಲಿ, ಟೆಂಟ್ಗಳಲ್ಲಿ, ಅವರ ಪರಿಸ್ಥಿತಿ ಭಾಳ ಹದಗೆಟ್ಟಿದೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ಅವರು ಜೀವನವನ್ನು ಮಾಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳಿಗೆ ಸ್ನಾನ ಮಾಡೋದಕ್ಕೆ ಅಥವಾ ಟಾಯ್ಲೆಟ್ ಯೂಸ್ ಮಾಡೋದಕ್ಕೆ ಯಾವುದೇ ರೀತಿಯ ಫೆಸಿಲಿಟೀಸು ಅಲ್ಲಿಲ್ಲ. ಸೊ ಅಂಥವ್ರನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಈಗ ನಾವು ಮೊದಲನೇದಾಗಿ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ದೀವಿ. ಸೊ ಇದರಿಂದ ಅವರಿಗೆ ಖುಷಿ ಏನಪ್ಪ ಅಂತಂದರೆ, ನಾವು ಯಾವುದ್ರ ಮೇಲೆ ನಾವು ಡಿಪೆಂಡ್ ಆಗಿದ್ವು, ಇಷ್ಟು ವರ್ಷದಿಂದ ನಾವು ಏನನ್ನು ಸಂಗ್ರಹಣೆ ಮಾಡಿ ನಾವು ಏನನ್ನ ಮಾರಾಟ ಮಾಡಿ ನಾವು ಜೀವನ ಮಾಡ್ತಾ ಇದ್ವಿ, ಅದೇ ವಸ್ತುವಿನಿಂದ ನಮಗೆ ಅದೇ ವಸ್ತುವಿನಿಂದ ನಮಗೆ ಒಂದು ಅದ್ಭುತವಾದ ಒಂದು ಮನೆ ನಿರ್ಮಾಣ ಆಗಿದೆಯಲ್ಲ ಅನ್ನೋದು ಅವರ ಖುಷಿ. ಈ ಒಂದು ಮನೆಗೆ, ಈ 360 ಸ್ಕ್ವೇರ್ ಫೀಟಿನ ಮನೆಗೆ 4.5 ಲಕ್ಷ ಖರ್ಚಾಗಿದೆ. ಆದರೆ ಇದನ್ನ ನಾವು ಹೆಚ್ಚು ಮನೆ ಮಾಡೋದ್ರಿಂದ ಇದು 3-3.5 ಲಕ್ಷಕ್ಕೆ ನಾವು ಮುಗಿಸ್ಬೋದು. ಯಾಕಂದ್ರೆ ಇದು ನಾವು ಒಂದು ಮನೆಯನ್ನ ಪೈಲಟ್ ಆಗಿ ಮಾಡಿರೋದ್ರಿಂದ ನಮಗೆ ಅಷ್ಟು ವೆಚ್ಚ ಬಿದ್ದಿದೆ. ಯಾಕಂದ್ರೆ ಎಲ್ಲ ಕೆಲಸನೂ ನಾವು ಸಪ್ರೇಟ್ ಆಗಿ ಮಾಡಿಸ್ಬೇಕಾದ್ರೆ ನಮಗೆ ಅಷ್ಟು ವೆಚ್ಚವನ್ನು ವೆಚ್ಚವನ್ನು ಯಾರು ಭರಿಸ್ತಾರೆ ಅಂದ್ರೆ ನಿಮ್ಮ ಫೌಂಡೇಶನ್? ಈಗ ನಾವು ಏನು ಪೈಲಟ್ ಹೌಸ್ ನಾವು ಏನ್ ಮಾಡಿದೀವಿ, ನಾವು ಫೌಂಡೇಶನ್ ಕಡೆಯಿಂದ ಮಾಡಿದೀವಿ. ನಮಗೆ CSR ಪಾರ್ಟ್ನರ್ಸ್ ಇದ್ದಾರೆ. ನಾವು ಅವ್ರ ಜೊತೆಗೆ ನಾವು ಪಾರ್ಟ್ನರ್ಶಿಪ್ ಮಾಡಿಕೊಂಡು ಈ ಒಂದು ಮನೆಯನ್ನ ನಾವು ಮಾಡಿದೀವಿ. ನಮ್ದು ಮುಂದಿನ ಯೋಜನೆ ಏನಪ್ಪಾ ಅಂತಂದ್ರೆ ಇನ್ನ ಒಂದು 20 ಮನೆಯನ್ನ ಮಾಡುವಂತ. ಅಂದ್ರೆ ನಮಗೆ ಇನ್ನ ಅಲ್ಲಿ ಒಂದು 15ರಿಂದ ಮಾಡ್ತೀರಾ ಸರ್ ಅದು ಮನೆಗಳನ್ನು? ಅದನ್ನ ನಾವು ಮಂಗಳೂರಲ್ಲೇ ಮಾಡಬೇಕು ಅಂತ ಇದ್ದೀವಿ. ಸೊ ಇವಾಗ ಅಲ್ಲಿ ನಮಗೆ ಮಾಡೋದಕ್ಕೆ ಒಂದು ಸಮಸ್ಯೆ ಇದೆ. ಸುಮಾರು ಇವಾಗ ನಾವು ಅದನ್ನ ಜನವರಿಯಿಂದ ಆಗಸ್ಟ್ ಒಳಗಡೆ ನಾವು 20 ಮನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಸೊ ಅದಕ್ಕೆ ಬೇಕಾಗಿರುವಂತಹ ಹಣವನ್ನು ಕೂಡ ನಾವು ಸಂಗ್ರಹಣೆ ಮಾಡಿದ್ದೀವಿ. ನಮಗೆ ಪ್ರತಿ ಮನೆಗೆ ಸುಮಾರು ಒಂದು 20x16 ಜಾಗ ಬೇಕಾಗುತ್ತೆ ನಮಗೆ. ಯಾಕಂದ್ರೆ 350-300 ಸ್ಕ್ವೇರ್ ಫೀಟಿನಂತ ಮನೆ. ಸೊ ಅಲ್ಲಿ ಇವಾಗ ಅವರು ಪಚ್ಚನಾಡಿನಲ್ಲಿ ಎಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರು ಸಣ್ಣ ಟೆಂಟ್ಗಳಲ್ಲಿ, ಜೋಪಡಿಗಳಲ್ಲಿ ಇರುವಂಥದ್ದು.
ಅಲ್ಲಿ ಸೂಕ್ತವಾದ ಜಾಗ ಇಲ್ಲ, ಯಾಕೆಂದರೆ ಅಲ್ಲಿ ಆ ಒಂದು ಜಾಗ ಅವರಿಗೆ ಅಲಾಟ್ ಆಗಿಲ್ಲ. ಸೊ ಸರ್ಕಾರ ಕಡೆಯಿಂದ ನಮಗೆ ಅನುಮತಿ ಸಿಕ್ಕಿದ್ರೆ ನಾವು ಅವರಿಗೆ ಅಲ್ಲೇ ಮನೆ ಕಟ್ಟಿ ಕೊಡ್ಬೋದು. ಯಾಕೆಂದ್ರೆ ಅಲ್ಲಿ ಉಳಿದಂತ ಇನ್ನೊಂದು 15 ಕುಟುಂಬಕ್ಕೆ ಖಾತಾ ಸಿಕ್ಕಿದೆ. ಅಂದ್ರೆ ಅವರು ಮುಂಚೆಯಿಂದನೇ MCC ನಲ್ಲಿ ಕೆಲಸ ಮಾಡ್ತಾ ಇದ್ರು, ವೇಸ್ಟ್ ವರ್ಕರ್ಸ್ ಆಗಿ ಕೆಲಸ ಮಾಡಿದ್ದಾರೆ MCC ನಲ್ಲಿ ಪೌರ ಕಾರ್ಮಿಕರಾಗಿ, ಅವರಿಗೆ ಅಲ್ಲಿ ಖಾತಾ ಅಲಾಟ್ ಆಗಿದೆ. ಸೊ ಆ ಒಂದು ಆಧಾರದ ಮೇಲೆ ಬೇರೆಯವ್ರಿಗೂ ಅಲಾಟ್ ಆಗ್ಬೋದು ಅಂತ ನಾವು ಅನ್ಕೊಂಡಿದೀವಿ. ಸೊ ಅಂತ ಕುಟುಂಬಗಳಿಗೆ ಏನಾದರೂ ಒಂದು MCC ಕಡೆಯಿಂದ ಅಲ್ಲಿ ಜಾಗವನ್ನು ಅಲಾಟ್ ಮಾಡಿದ್ರೆ ನಾವು ಅಲ್ಲೇ ಮಾಡಿಕೊಡ್ತೀವಿ. ಅದು ಬಿಟ್ಟರೆ ಬೇರೆ ಪರಿಹಾರವಾಗಿ ನಾವು ಸೂರತ್ ಕಲ್ಲು ಬೇರೆ ಕಡೆ ಸರ್ಕಾರ ಜಾಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಸತ ನಾವು ಈ ಮನೆಯನ್ನು ನಿರ್ಮಾಣ ಮಾಡಿಕೊಡ್ಬೋದು. ಆದರೆ ಅಲ್ಲಿ ನಿರ್ಮಾಣ ಮಾಡೋದ್ರಿಂದ ಇವರ ಒಂದು ಈ ಲೈವ್ಲಿಹುಡ್ ಏನಿದೆ ಅದನ್ನು ಕಿತ್ಕೊಂಡಂಗಾಗುತ್ತೆ. ಯಾಕೆಂತಂದರೆ ಇವರು ಪ್ರತಿನಿತ್ಯ ಅಲ್ಲಿ ಅವರು ಲ್ಯಾಂಡ್ ಫಿಲ್ ಹತ್ರ ಅವರು ಇರಬೇಕಾಗಿರುವಂಥ ಪರಿಸ್ಥಿತಿ ಅವರು. ಯಾಕೆಂದರೆ ಈ ಟ್ರಕ್ಗಳು ಬಂದಾಗ ಅವರು ಓಡ್ ಹೋಗಿ ಈ ಒಂದು ಪ್ಲಾಸ್ಟಿಕ್ಗಳನ್ನ ಸಂಗ್ರಹಣೆ ಮಾಡುವಂಥದ್ದು. ಸೊ ಅವ್ರನ್ನ ನಾವು ತುಂಬ ದೂರ ತಗೊಂಡೋಗಿ ಹಾಕಿದ್ರೆ ಅಲ್ಲಿ ಅವರಿಗೆ ಸಮಸ್ಯೆ ಆಗುತ್ತೆ. ಸೊ ಈ ಸಮಸ್ಯೆನ ಯಾವ ರೀತಿ ಬಗೆಹರಿಸಬಹುದು ಕೂಡ ಒಂದು ಯೋಜನೆಯನ್ನು ನಾವು ರೂಪಿಸ್ತಾ ಇದ್ದೀವಿ. ಅವರಿಗೆ ಅಲ್ಲೇ ಪರಿಹಾರವಾಗಿ ಅವರಿಗೆ ಏನಾದರೂ ಒಂದು ಕೆಲಸವನ್ನು ನಾವು ರೂಪಿಸ್ಬೇಕು. ಈ ಪ್ಲಾಸ್ಟಿಕ್ ಅನ್ನ ಸಂಗ್ರಹಣೆ ಮಾಡಿದ ಮೇಲೆ ಅದನ್ನು ವಿಂಗಡಣೆ ಮಾಡುವಂಥದ್ದು, ಅಂದರೆ ಸೆಗ್ರಿಗೇಷನ್ ಮಾಡುವಂಥದ್ದು, ಅಂಥದ್ದೇ ಏನಾದರೂ ಸಣ್ಣದೊಂದು ಯೂನಿಟ್ ನಾವು ಅಲ್ಲಿ ಒಂದು ಏನಾದರೂ ನಾವು ಸೆಟಪ್ ಮಾಡಿದ್ರೆ, ನಮಗೆ ಏನಾದರೂ ಸರ್ಕಾರದಿಂದ ಜಾಗ ಸಿಕ್ಕಿದ್ರೆ ನಾವು ಅಂಥದ್ದೊಂದು ಯೂನಿಟನ್ನು ಸೆಟಪ್ ಮಾಡಿದ್ರೆ, ಯಾಕಂದರೆ ನಾವು ಆ ಪ್ಲಾಸ್ಟಿಕನ್ನು ನಾವು ಕೊಂಡ್ಕೊಳ್ತೀವಿ, ನಮ್ಮ ಕಂಪನಿ ಆ ಪ್ಲಾಸ್ಟಿಕನ್ನು ಕೊಂಡುಕೊಳ್ತಾರೆ. ಅಲ್ಲಿ ನಾವು ಒಂದು 15-20 ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದ್ರೆ ಆಗ ಅಲ್ಲಿ ಲೈವ್ಲಿಹುಡ್ ಕ್ರಿಯೇಟ್ ಆಗುತ್ತೆ. ಆಗ ಅವರು ಒಪ್ಕೊಳ್ತಾರೆ ಬೇರೆ ಕಡೆಗೆ ಶಿಫ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಆ ಜಾಗನ ಬಿಟ್ಟು ಯಾರು ಬರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಅದೇ ಜೀವನ. ಈಗ ಈ ಮನೆಯನ್ನು, ಈಗ ನೀವು ಮಾಡಿರುವಂಥ ಮನೆಯನ್ನು ಅದನ್ನು ಯಥಾ ಪ್ರಕಾರ ಬೇರೆ ಕಡೆಗೆ ಶಿಫ್ಟ್ ಮಾಡಕ್ಕೆ ಆಗುತ್ತಾ ಅಥವಾ ಇದನ್ನ ಡಿಸ್ಮ್ಯಾಂಟಲ್ ಮಾಡಬಹುದು? ಈ ಮನೆ ಏನಿದೆ ನಾವು ಬೇರೆ ಬೇರೆ ಕಡೆ ಇವಾಗ ಆಂಧ್ರದಲ್ಲೆಲ್ಲ ಈ ಮನೆ ಮೊಟ್ಟ ಮೊದಲಾಗಿ ಮಾಡಿದೀವಿ. ಇದು ಕರ್ನಾಟಕದಲ್ಲಿ ಇದೇ ಮೊಟ್ಟ ಮೊದಲಾಗಿ ನಾವು ಮಾಡಿರುವಂಥದ್ದು. ಇದನ್ನ ಡಿಸ್ಮ್ಯಾಂಟಲ್ ಮಾಡಬಹುದು, ಪ್ಲಾಸ್ಟಿಕ್ ಪ್ಯಾನೆಲ್ನ ರಿಮೂವ್ ಮಾಡ್ಬೋದು, ಎಂಟೈರ್ ಹೌಸ್ನ ಡಿಸ್ಮ್ಯಾಂಟಲ್ ಮಾಡ್ಬೋದು. ಸೊ ಅದರಿಂದ ನಮಗೆ ಈ ಒಂದು MCC ಇಂದ ನಮಗೆ ಇದಕ್ಕೆ ಒಂದು NOCನೂ ಬೇಕಾಗಿರಲ್ಲ, ಯಾಕಂದ್ರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಟೆಂಟ್ ಹೌಸ್. ಓಕೆ, ಇದನ್ನ ನಾವು ಡಿಸ್ಮ್ಯಾಂಟಲ್ ಮಾಡ್ಬೋದು. ಬಟ್ ನಿಮಗೆ ಒಂದು ಕಡೆ ನಾನು ಇದನ್ನು ಹೇಳ್ತೀನಿ, ಇನ್ನೊಂದು ಕಡೆ ನೀವು ಸ್ಟ್ರಕ್ಚರು ನೋಡ್ಬೋದು, ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಅದ್ರ ಲೈಫ್ 30 ವರ್ಷ ಇರುತ್ತೆ. 30 ವರ್ಷ ಅದ್ರದ್ದು ಲೈಫ್ ಇರುತ್ತೆ. ಆಮೇಲೆ ಮನೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ವಾಟರ್ ಕನೆಕ್ಷನ್, ಎಲೆಕ್ಟ್ರಿಕಲ್. ಈಗ ನಾವು ಮಾಡಿಕೊಟ್ಟಿರುವಂತ ಮನೆಯಲ್ಲಿ ಒಂದು ಹಾಲ್ ಇದೆ, ಒಂದು ಸಣ್ಣದಾದ ಒಂದು ಕಿಚನ್ ಇದೆ, ಒಂದು ಸ್ಟೋರ್ ರೂಮ್ ಇದೆ, ಆಮೇಲೆ ಅಟ್ಯಾಚ್ಡ್ ಬಾತ್ರೂಮ್ ಟಾಯ್ಲೆಟ್ ಇದೆ. ಆಮೇಲೆ ಎಲ್ಲ ಬ್ಯೂಟಿಫುಲ್ ಆಗಿ ಮಾಡಿದೀವಿ. ಒಳಗಡೆ ಎಲೆಕ್ಟ್ರಿಕ್ ಕನೆಕ್ಷನ್, ವಾಟರ್ ಕನೆಕ್ಷನ್ ಎಲ್ಲ ಕೊಟ್ಟಿದೀವಿ. ಬಟ್ ಈಗ ಅದು ಒಂದು ಮುನ್ಸಿಪಾಲಿಟಿಯಿಂದ ಅವರಿಗೆ ಕನೆಕ್ಷನ್ ಆಗಬೇಕು. ಒಂದು ಸಂಸಾರಕ್ಕೆ ನೆಮ್ಮದಿಯ ಜೀವನ ಮಾಡಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳಿದ್ದಾವೆ. ಹೌದು, ಮುಂಚೆ ಅವರು ಬರೀ ಒಂದು 10x5 ಜೋಪಡಿನಲ್ಲಿ ತೀರಾ ಒಂದು ಯಾವುದೇ ಸುರಕ್ಷತೆ ಇಲ್ಲದ ರೀತಿಯ ಬದುಕು ಇತ್ತು. ಓಕೆ, ಇದು ಜಯಂತಿ ಮೇಡಮ್ ಅವರು ಈಗಾಗಲೇ ನೀವು ಹೇಳಿದ್ರಿ ಅವರ ಬದುಕಿನ ಅಥವಾ ಅವರ ಏನು ಜೀವನವನ್ನು ಸಮೀಕ್ಷೆ ಮಾಡಿದ ವಿಚಾರಗಳೆಲ್ಲ. ಆನಂತರ ಏನು ನಿಮ್ಮ ಸಂಸ್ಥೆ ವತಿಯಿಂದ ಏನೇನು ಪರಿಹಾರ ಮಾರ್ಗವಾಗಿ ಏನೆಲ್ಲ ಕೆಲಸಗಳನ್ನು ಮಾಡಿದ್ದೀರಿ ನಿಮ್ಮ ಸಂಸ್ಥೆ ವತಿಯಿಂದ? ಬಹಳ ಮುಖ್ಯವಾಗಿ ಇವಾಗ ನಾವು ಅವರು ಏನು ಈ ಚಿಂದಿ ಆಯ್ತಾ ಇದ್ದಾರೆ, ಸೊ ಅವರಿಗೆ ನಾವು ಗುರುತಿನ ಚೀಟಿಗಳನ್ನು, ಅಂದರೆ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ, ಸೊ ಆ ಕೆಲಸ ಏನು ಮಾಡ್ತಾ ಇದ್ದಾರೆ ಎಂಬುದನ್ನು ಒಂದು ಗುರುತಿನ ಚೀಟಿ ಮೂಲಕ ಮಂಗಳೂರು ಮಹಾನಗರ ಪಾಲಿಕೆಯ ಮೂಲಕ ನಾವು ಅದನ್ನು ಒದಗಿಸಿಕೊಟ್ಟಿದ್ದೇವೆ. ಅದರ ಜೊತೆಗೆ ಅವರು ಲ್ಯಾಂಡ್ ಫಿಲ್ಲಿಗೆ ಏನು ಹೋಗ್ತಾ ಇದ್ದಾರೆ, ಈಗ ನಾವು ಏನು ಹೇಳ್ತಾ ಇದ್ದೇವೆ ಅಂತಂದರೆ ಅವರ ಆರೋಗ್ಯದ ಪರಿಸ್ಥಿತಿ ಎಲ್ಲ ನೋಡಬೇಕಿದ್ರೆ ಬಹಳಷ್ಟು ಅವರು ತುಂಬ ಹದಗೆಟ್ಟಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಅವರಿಗೆ ಲ್ಯಾಂಡ್ ಫಿಲ್ಲಿಗೆ ಹೋಗಬೇಕಾದ ಸಂದರ್ಭದಲ್ಲಿ ಗಂಬುಟ್ಟುಗಳನ್ನು ಕೊಡುವಂಥದ್ದು, ಗ್ಲೌಸು, ಮಾಸ್ಕು, ಈ ಮಳೆಗಾಲದ ಸಮಯದಲ್ಲಿ ಅವರಿಗೆ ಹೋಗಲಿಕ್ಕೆ ಬಹಳಷ್ಟು ಕಷ್ಟ ಅಲ್ಲಿ. ಸೊ ಆ ಸಂದರ್ಭದಲ್ಲಿ ಅವರು ಅಲ್ಲಿ ಹೋಗಿ ಕೆಲಸಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ರೈನ್ ಕೋಟ್ಗಳನ್ನು ಕೂಡ ಕೊಟ್ಟಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ಅವರು ಮತ್ತೆ ಅಲ್ಲಿ ತ್ಯಾಜ್ಯ ಆಯ್ದುಕೊಳ್ಳುವಾಗ ಅವರು ಕೈಯಲ್ಲಿ ಏನು ಇದಾಗದೆ ಹಾಗೆ, ಅಂದರೆ ಏನೂ ತೊಂದರೆ ಆಗದ ಹಾಗೆ, ಸೊ ಜೆಲ್ಲಿ ರ್ಯಾಕರ್ ಅಂತ ಹೇಳಿ ಅವರಿಗೆ ಕೊಟ್ಟು ಆ ಮೂಲಕ ಅವರು ಕೆಲಸಗಳನ್ನು ಸುರಕ್ಷಿತವಾಗಿ ಇದು ಮಾಡಬೇಕೆನ್ನೋ ದೃಷ್ಟಿಯಲ್ಲಿ ಅದನ್ನೆಲ್ಲ ನಾವು ಒದಗಿಸಿಕೊಟ್ಟಿದ್ದೇವೆ. ಜೊತೆಯಾಗಿ ನಾವು ಅವರಿಗೆ ಗುರುತಿನ ಚೀಟಿ, ಈಗ ನಾವು ಏನು ಇಲ್ಲ ಅಂತಲೇ ಹೇಳ್ತಾ ಇದ್ದೇವೆ, ಆಧಾರ್ ಕಾರ್ಡ್ ಇರ್ಬೋದು. ಸುಮಾರು ಒಂದು 16 ಮಂದಿಗೆ ನಾವು ಆಧಾರ್ ಕಾರ್ಡ್ ಅನ್ನು ಕೂಡ ಈಗ ಒದಗಿಸಿಕೊಟ್ಟಿದ್ದೇವೆ. ಜೊತೆಗೆ ನಾವು ಅವರಿಗೆ ಆಯುಷ್ಮಾನ್ ಕಾರ್ಡ್ 208 ಮಂದಿಯ ಪೈಕಿ ನಾವು ಒಂದು 16 ಮಂದಿಗೆ ಆಧಾರ್ ಕಾರ್ಡ್ ಅನ್ನು ಒದಗಿಸಿಕೊಟ್ಟಿದ್ದೇವೆ. ಅದರ ಜೊತೆಗೆ ಲೇಬರ್ ಕಾರ್ಡ್ ಇರ್ಬೋದು, ಅಂದ್ರೆ ಈ ಹಿಂದಿಯವರು ಯಾರಿದ್ದಾರೆ ಅವರ ಕುಟುಂಬದಲ್ಲಿ ಕೆಲವರು ಕಟ್ಟಡ ಕಾರ್ಮಿಕರ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಸೊ ನಾವು ಅವರಿಗೂ ಕೂಡ ಈ 12 ಮಂದಿಗೆ ನಾವು ಈ ಲೇಬರ್ ಕಾರ್ಡ್ಗಳನ್ನು ಕೂಡ ಮಾಡಿಸಿ ಕೊಟ್ಟಿದ್ದೇವೆ.
ಜೊತೆಗೆ ಆಯುಷ್ಮಾನ್ ಕಾರ್ಡ್ ಇರ್ಬೋದು. ಬಹಳ ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ ಆಯುಷ್ಮಾನ್ ಕಾರ್ಡ್ ಅಂದ್ರೆ ಅವರು ಯಾವುದೇ ಆರೋಗ್ಯ ಸಂದರ್ಭ ಬಂದಾಗ ಅವರಿಗೆ ಅವರು ಸಹಾಯ ಆಗಬೇಕು ಅಂತ ಹೇಳಿ ಆಯುಷ್ಮಾನ್ ಕಾರ್ಡ್ಗಳನ್ನು ಕೂಡ ಮಾಡಿದ್ದೇವೆ. ಅದ್ರ ಜೊತೆ ಬೇರೆ ಬೇರೆ ಬಹುಮುಖ್ಯವಾಗಿ ಇನ್ನು ಏನೇನೆಲ್ಲ ಆಗಬೇಕಾಗಿದೆ ಅವರಿಗೆ? ಈಗ ಮನೆ ಅದೊಂದು ಬಹುದೊಡ್ಡ ಅವರ ಬೇಡಿಕೆ, ಹೌದು. ಅದಲ್ಲದೆ ಏನೆಲ್ಲ ಆಗಬೇಕು ಸರ್ಕಾರದ ವತಿಯಿಂದ? ಆಕ್ಚುಲಿ ಅವರಿಗೆ ಶಾಲೆ ಶಿಕ್ಷಣ, ಅವರಿಗೆ ರೇಷನ್ ಕಾರ್ಡ್ಗಳು, ಈಗ ಪಡಿತರ ಚೀಟಿ ಏನಿದೆ, ಬಹಳ ಮುಖ್ಯವಾಗಿ ನಾವು ಸರ್ಕಾರ ಏನು ಬಯಸಿದ್ದು ಅಂತ ಹೇಳಿದ್ರೆ ಈ ಕುಟುಂಬಗಳಿಗೆ ನಾವು ಈ ಒಂದು ವರ್ಗದ ಜನರನ್ನ ನಾವು ಮೇಲ್ ತರಬೇಕು, ಮುಖ್ಯವಾಹಿನಿಗೆ ತರಬೇಕು ಅಂತ ಏನು ಹೇಳ್ತಾ ಇದ್ದೇವೋ, ಸೊ ಅವರ ಒಂದು ದೈನಂದಿನ ಜೀವನ ನೋಡಬೇಕಿದ್ರೆ ಬಹಳಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ಅವರಿಗೆ ಆಹಾರವನ್ನು ಒದಗಿಸುವಲ್ಲಿ ಅವರು ಬಹಳಷ್ಟು ಪ್ರತಿದಿನ ದುಡಿಬೇಕಾಗತ್ತೆ. ಸೊ ಕೆಲವು ಸಂದರ್ಭದಲ್ಲಿ ಅವರಿಗೆ ದುಡಿಲಿಕ್ಕೆ ಆಗದೇ ಇದ್ರೂ ಕೂಡ ಮಕ್ಕಳ ಜೀವನವನ್ನ ಅವರು ಮಕ್ಕಳಿಗೆ ಆಹಾರವನ್ನು ಕೊಡಲೇಬೇಕು. ಸೊ ಈ ಸಂದರ್ಭದಲ್ಲಿ ಒಂದು ಸರ್ಕಾರದಲ್ಲಿ ಸಿಗುವಂತಹ BPL ಕಾರ್ಡ್, ರೇಷನ್ ಕಾರ್ಡ್ ಏನು ಇದ್ರೆ ಪಡಿತರ ಚೀಟಿ ಒಂದು ಇಲ್ಲದೆ ಇರುವಂತದ್ದು, ಮತ್ತೆ ಅದರ ಜೊತೆಗೆ ಅವರು ಇದನ್ನು ಪಡ್ಕೊಳ್ಬೇಕಾದ್ರೆ ಅಂದ್ರೆ ಈಗ ಅವರು ಸುರೇಖ ಮೇಡಮ್ ಅವರೇ, ಏನೆಲ್ಲ ಆಗಬೇಕು ಅವರಿಗೆ, ಏನೆಲ್ಲ? ಸೊ ವಿಶೇಷವಾಗಿ ನಮ್ಮ ಈ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತ ಆಗ್ತಾ ಇದ್ದಾರೆ ಸರ್ ಅವರು. ಸೊ ಯಾಕೆಂತಂದ್ರೆ ಅವರು ನಮ್ಮ ಶಿಕ್ಷಣ ಎಲ್ಲರಿಗೂ ಶಿಕ್ಷಣ ಅಂತ ಹೇಳುತ್ತೆ, ನಮ್ಮ ಸಂವಿಧಾನ ಕೂಡ ಹೇಳುತ್ತೆ. ಹೌದು. ಸೊ ಹೀಗಾಗಿ ಏನಾಗ್ತಾ ಇದೆ ಸರ್, ಅವ್ರಿಗೆ ಅದರದಲ್ಲಿ ಆಸಕ್ತಿ ಇದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಪರಿಸ್ಥಿತಿ ಆಗಿರೋದ್ರಿಂದ ಅವ್ರಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹೀಗಾಗಿ ನಾವು ಈ ಮಕ್ಕಳಿಗೆ ವಿಶೇಷವಾಗಿ ನಾವು ಕೋವಿಡ್ ಬರೋಕ್ಕಿಂತ ಮುಂಚೆ ನಮ್ದು ಪ್ಲಾನ್ ಇತ್ತು ಸರ್, ಅದು ವರ್ಚುವಲ್ ಕ್ಲಾಸ್ ರೂಮ್ಸ್ ಅಂತ ಹೇಳಿ. ಸೊ ಆನ್ಲೈನ್ ಕ್ಲಾಸಸ್ ಅವ್ರಿಗೆ ನಡೀತಾ ಇದ್ದಾವೆ. ಸೊ ಆಟದೊಂದಿಗೆ ಪಾಠ. ಸೊ ಮಕ್ಕಳು ತುಂಬಾನೇ ಖುಷಿಯಾಗಿ ನಮ್ಮ ಕ್ಲಾಸ್ಗೆ ಬರ್ತಾ ಇದ್ದಾರೆ. ಸೊ ಅವ್ರಿಗೆ ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು ಮತ್ತು ಇಂಗ್ಲಿಷ್, ಈ 3 ವಿಷಯದ ಮೇಲೆ ನಾವು ವರ್ಚುವಲ್ ಕ್ಲಾಸ್ ರೂಮ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಅವ್ರಿಗೆ ಆನ್ಲೈನ್ ಕ್ಲಾಸಸ್ ಅನ್ನು 2 ಜಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ, ಕೊಚನಹಳ್ಳಿ ಮತ್ತು ಕುರಿಘಟ್ಟ ಸರ್. ಸೊ ವಿಶೇಷವಾಗಿ 6ರಿಂದ ಆನ್ಲೈನ್ ಕ್ಲಾಸ್ ಅಂತ ಮಾಡುವಾಗ ಅವರಿಗೆ ಫೋನ್ಗಳೆಲ್ಲ ಬೇಕಲ್ಲ, ಮೊಬೈಲ್? ಇಲ್ಲ ಸರ್, ನಾವು ಇದು ಯಾವ ರೀತಿ ಮಾಡಿದೀವಿ ಅಂತಂದ್ರೆ, ನಾವು ಬೆಂಗಳೂರಿನಲ್ಲಿ ದ ಕನೆಕ್ಟಿಂಗ್ ದ ಡಾಟ್ಸ್ ಅಂತ ಒಂದು ಕಂಪನಿ ಇದೆ. ಸೊ ಇವರು ವರ್ಚುವಲ್ ಕ್ಲಾಸ್ ರೂಮ್ ಅನ್ನ ರನ್ ಮಾಡ್ತಾರೆ. ಸೊ ಇವ್ರದ್ದು ಮೇನ್ ಉದ್ದೇಶ ಏನು ಅಂತಂದ್ರೆ, ಎಲ್ಲಿ ಕ್ವಾಲಿಟಿ ಟೀಚರ್ನ ಕೊಡಕ್ಕಾಗದಿಲ್ವೋ ಅಲ್ಲಿಗೆ ಈ ಒಂದು ಕ್ಲಾಸ್ ರೂಮ್ ಸೆಟಪ್ ಅನ್ನ ಮಾಡಿ ಸ್ಕೂಲ್ ಲೆವೆಲ್ ಅಲ್ಲಿ ವರ್ಚುವಲ್ ಕ್ಲಾಸ್ ಸೇಮ್ ನಿಮ್ಮ ಸ್ಟುಡಿಯೋ ಇದ್ದಂಗೆ ಇರುತ್ತೆ, ಕ್ಲಾಸ್ ರೂಮ್ ನ ಸೆಟಪ್ ಮಾಡಿ. ಸೊ ನಾವು ದೊಡ್ಡದಾದ ಒಂದು LCD ಟಿವಿಯನ್ನು ಹಾಕಿರ್ತೀವಿ, ಸುಮಾರು ಒಂದು 40-50 ಇಂಚಿನ ಟಿವಿಯನ್ನು ಹಾಕಿರ್ತೀವಿ. ಸೊ ಸೇಮ್ ಸ್ಟುಡಿಯೋ ತರ ನಾವು ಸೆಟಪ್ ಮಾಡಿ, ಇಟ್ಸ್ ಜಸ್ಟ್ ಲೈಕ್ ಅನ್ ವರ್ಚುವಲ್ ಕ್ಲಾಸ್ ರೂಮ್. ಇದು ಮೊಬೈಲ್ ಆನ್ಲೈನ್ ಕ್ಲಾಸಸ್ಗೂ ಇದಕ್ಕೂ ಬಹಳ ವ್ಯತ್ಯಾಸ ಇದೆ. ಇದು ಮುಂಚಿತದಿಂದನೇ ಇದ್ದಂತಹ ಕಾನ್ಸೆಪ್ಟ್ ಇದು. ಅಲ್ಲಿ ಏನ್ ಮಾಡ್ತಾರೆ, ಬೆಂಗಳೂರಿಂದ ಕ್ವಾಲಿಟಿ ಟೀಚರ್ಸ್ ಅಲ್ಲಿಂದ ಪಾಠ ಮಾಡ್ತಾರೆ. ಮ್ಯಾಥ್ಸ್, ಸೈನ್ಸ್, ಇಂಗ್ಲಿಷ್ ಅನ್ನ ಬೆಂಗಳೂರಿಂದ, ಅಲ್ಲಿ 5 ಸ್ಟುಡಿಯೋ ಇದೆ, ಅಲ್ಲಿ 5 ಸ್ಟುಡಿಯೋದಿಂದ ಕ್ವಾಲಿಟಿ ಟೀಚರ್ಸು ಅಲ್ಲಿ ಪಾಠ ಮಾಡ್ತಾರೆ. ಇಲ್ಲಿ ಇದು ಕಂಪ್ಲೀಟ್ ಲೈವ್, ಇದು ಇಂಟ್ರಾಕ್ಷನ್ ಕ್ಲಾಸ್ ಇರುತ್ತೆ. ಇದು ಇವಾಗ ಕೋವಿಡ್ ಟೈಮಲ್ಲಿ ನಾವು ಅದನ್ನು ಇಮಿಡಿಯೇಟ್ ಆಗಿ ನಾವು ಈಗ ಜಾರಿಗೆ ತಗೊಂಡು ಬಂದ್ವಿ. ಯಾಕೆಂದ್ರೆ ಈ ಮಕ್ಕಳಿಗೆ ಬಹಳನೇ ಅಗತ್ಯ ಇತ್ತು. ಸೊ ಇದು ಬಹಳ ಇಂಟರಾಕ್ಟಿವ್ ಆಗಿದೆ, ಬಹಳ ಅಂದ್ರೆ ಮಕ್ಕಳಿಗೆ ಬಹಳ ಖುಷಿ ಆಗ್ತಾ ಇದೆ. ಮುಂಚೆ ಅವರು ಟ್ಯೂಷನ್ ಕ್ಲಾಸಿಗೆ ಬರೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ರು. ಈ ಒಂದು ವರ್ಚುವಲ್ ಕ್ಲಾಸ್ ರೂಮ್ ಸ್ಟಾರ್ಟ್ ಆದ್ಮೇಲೆ ಅವರು ಯಾವಾಗ ಸ್ಟಾರ್ಟ್ ಅಂತ ಮುಂಚಿತವಾಗಿ ಬಂದು ಕೂತು ಈ ಒಂದು ಕ್ಲಾಸಲ್ಲಿ ಅವರು ಸಾಕಷ್ಟು ಕಲಿತಾ ಇದ್ದಾರೆ. ಮತ್ತೆ ನಾವು ಅವರಿಗೆ ಯಾವ ರೀತಿ ಸಿಲೆಬಸ್ ಅನ್ನ ನಾವು ಡಿಸೈನ್ ಮಾಡಿದೀವಿ ಅಂತಂದ್ರೆ, ಅದು ಕ್ಲಾಸ್ ರೂಮ್ ಸಬ್ಜೆಕ್ಟ್ಸ್ ಅಲ್ಲ, ಅವರ ಒಂದು 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಅಲ್ಲ, ಅವರ ಕಲಿಕೆ ಮಟ್ಟ ಬಹಳನೇ ಕಮ್ಮಿ ಇದೆ. ಸೊ ಅವರಿಗೆ ಆಗುವಂತಹ ಒಂದು ಸಿಲೆಬಸ್ ಅನ್ನ, ಒಂದು ಕರಿಕ್ಯುಲಮ್ನ ನಾವು ಡಿಸೈನ್ ಮಾಡಿ ಆಕ್ಟಿವಿಟಿ ಬೇಸ್ಡ್ ಮೇಲೆ ಈ ಒಂದು ಪ್ರೋಗ್ರಾಮ್ ಅನ್ನ ನಾವು ಇಂಪ್ಲಿಮೆಂಟ್ ಚಟುವಟಿಕೆ ಆಧಾರದಂತ ಒಂದು ಇದುಗಳನ್ನ ಮಾಡ್ತಾ ಇದೀವಿ. ತುಂಬಾ ಕ್ವಾಲಿಟಿ ಟೀಚರ್ಸ್ ಅಲ್ಲಿಂದ ಟ್ರೈನಿಂಗ್ ಅನ್ನ ಮಾಡ್ತಾರೆ. ಸುರೇಖಾ ಮೇಡಮ್ ಅವರಿಗೆ ಈಗ ಬಹುಮುಖ್ಯವಾಗಿ ನೀವು ಮಹಿಳಾ ವೆಲ್ಫೇರ್ ಸೊಸೈಟಿ ಇಂದ ಕೆಲಸ ಮಾಡೋ ಸಂದರ್ಭದಲ್ಲಿ ಈಗ ಚಿಂದಿ ಐವ ಇದರಲ್ಲಿ ಕೂಡ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರನ್ನು ಕಾಣಲಿಕ್ಕೆ ಸಿಗ್ತೇವೆ. ಅವರನ್ನು ಮತ್ತಷ್ಟು ಸಬಲೀಕರಣ ಮಾಡುವಂಥದ್ದು ಅಥವಾ ಅವರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಏನೆಲ್ಲ ಆಗಬೇಕು, ಏನೆಲ್ಲ ಆಗಿದೆ? ಸೊ ವಿಶೇಷವಾಗಿ ನಾವು ಇದರಲ್ಲಿ ಹೆಲ್ತ್ ಮೇಲೆ, ನಾವು ಆರೋಗ್ಯ ಮೇಲೆ ಕೆಲಸ ಮಾಡುವಾಗ 2 ನಾವು ಮಾಡ್ತಾ ಇದೀವಿ. ಒಂದು ಆರೋಗ್ಯ ಶಿಬಿರಗಳನ್ನು ತಗೊಳ್ತಾ ಇದೀವಿ, ಹೆಲ್ತ್ ಕ್ಯಾಂಪ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ಎಲ್ಲನೂ ಕೂಡ ಚೆಕಪ್, ಸ್ಪೆಷಲಿಸ್ಟ್ ತಗೊಂಡು ಹೋಗಿ ನಾವು ಅಲ್ಲಿ ಚೆಕಪ್ ಮಾಡ್ತಾ ಇದ್ದೀವಿ. ಮತ್ತು 2ನೇದು ಈ ಅಡೋಲಸೆನ್ಸ್ ಗರ್ಲ್ಸ್ ಏನಿದ್ದೇವೆ ಅವ್ರಿಗೆ ಈ ಆರೋಗ್ಯದ ಮೇಲೆ ಜಾಗೃತಿ ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಅದರಲ್ಲಿ ವಿಶೇಷವಾಗಿ ಅವ್ರಿಗೆ ಹೈಜೀನ್ ಆಗಿರ್ಬೋದು. ಸೊ ಅದಷ್ಟೇ ಅಲ್ಲದೆ ಈ ನಮ್ಮ RCH ಅಂತ ಹೇಳ್ತೇವೆ, ರೀಪ್ರೊಡಕ್ಟಿವ್ ಚೈಲ್ಡ್ ಹೆಲ್ತ್ ಆಗಿರ್ಬೋದು, ಅಥವಾ MCH ಅಂತ ಹೇಳ್ತೇವೆ. ಸೊ ಈ ರೀತಿ ಅವ್ರಿಗೆ ಆರೋಗ್ಯದ ಮೇಲೆ ಜಾಗೃತಿನೂ ಕೂಡ ಕೊಟ್ಟು ಮುಂದೆ ಅವ್ರಿಗೆ ಅಂದ್ರೆ ಯಾವ ರೀತಿ ಅವರ ಆರೋಗ್ಯವನ್ನು
ಕಾಪಾಡಬೇಕು, ಕುಟುಂಬದ ಆರೋಗ್ಯವನ್ನು ಯಾವ ರೀತಿ ಅವರು ನೋಡಬೇಕು, ಸೊ ಈ ರೀತಿ ಅವರಿಗೆ ಜಾಗೃತಿ ಪ್ರೋಗ್ರಾಮ್ಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ ಸರ್ ಆರೋಗ್ಯದ ಬಗ್ಗೆ. ವಿಶೇಷವಾಗಿ ಇನ್ನೊಂದು ಹೇಳ್ಬೇಕಂತಂದ್ರೆ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಹೇಳ್ತೀವಿ ನಾವು. ಸೊ ಅದರಲ್ಲಿ 43 ಜನರಿಗೆ ನಾವು ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿಕೊಟ್ಟಿದ್ದೇವೆ. ಅದೇ ಅಷ್ಟೇ ಅಲ್ಲದೆ ಅವರು ಅವರು ಮಾರ್ನಿಂಗ್ ಇಂದ ಮುಂಜಾನೆದಿಂದ ಸಾಯಂಕಾಲ ಅವರು ದುಡಿದು ಬರ್ತಾರೆ, ಅದರಲ್ಲಿ ಬಂದಿರತಕ್ಕಂಥ ಹಣವನ್ನು ಅದರಲ್ಲಿ ಸ್ವಲ್ಪ ಅವರು ಸೇವಿಂಗ್ ಮಾಡಬೇಕು, ಉಳಿತಾಯ ಮಾಡಬೇಕು ಅಂತ ಅದು ಅವ್ರಿಗೆ ಜಾಗೃತಿ ಪ್ರೋಗ್ರಾಮ್ಸ್ ಆಗಿರ್ಬೋದು, ಮತ್ತೆ ಅದು ಫಾಲೋಅಪ್ ಸೆಷನ್ಸ್ ಕೂಡ ನಾವು ಮಾಡ್ತಾ ಇದ್ದೀವಿ ಸರ್. ಈಗಾಗಲೇ ಒಂದು 12 ಕಾರ್ಯಕ್ರಮ ನಾವು ಮಾಡಿದ್ದೀವಿ ಸರ್. ಈ ಸೇವಿಂಗ್ಸ್ ಸ್ಕೀಮಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಸ್ವಲ್ಪ ಸಂಕ್ಷಿಪ್ತವಾಗಿ ಮುಗಿಸ್ಬೇಕು. ಈಗ ನಾವು ನಮ್ಮ ಸಂವಾದವನ್ನು ಮುಗಿಸುವ ಒಂದು ಟೈಮ್ ಆಗ್ತಾ ಬಂತು. ಸಂಕ್ಷಿಪ್ತವಾಗಿ ಮತ್ತು ಸಮ ಮಾಡುವ ವಿಚಾರವಾಗಿ ನೀವು ಒಂದು ಹೇಳಿ ಸರ್. ಅದೇ, ಸೊ ಈ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಜೊತೆ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಅವರ ಸೇವಿಂಗ್ಸನ್ನು ನಾವು ಮೋಟಿವೇಟ್ ಮಾಡೋದಕ್ಕೆ, ಅವರಲ್ಲಿ ಒಂದು ಬಿಹೇವಿಯರಲ್ ಚೇಂಜನ್ನು ತೊಗೊಂಬರೋದಕ್ಕೆ ನಾವು ಮ್ಯಾಚಿಂಗ್ ಫಂಡ್ ಕೂಡ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಅಂದರೆ ಅವರು 200 ರೂಪಾಯಿ ಸೇವಿಂಗ್ ಮಾಡಿದ್ರೆ ನಾವು 200 ರೂಪಾಯಿ ಆಗ್ತಾ ಇದ್ದೀವಿ ಅವರ ಅಕೌಂಟ್. ಸೊ ಅದರಿಂದ ಹೌದು, ಯಾಕಂದ್ರೆ ಅವರಿಗೆ ಅವರಲ್ಲಿ ಬಿಹೇವಿಯರಲ್ ಚೇಂಜ್ ತೊಗೊಂಬರೋದು ಒಂದು ಬಹಳನೇ ಚಾಲೆಂಜಿಂಗ್ ಆದಂಥ ಇಶ್ಯೂ. ಸೊ ನಾವು ಬೇರೆ ಬೇರೆ ರೀತಿಯಲ್ಲಿ ಹೋಲಿಸ್ಟಿಕ್ ಅಪ್ರೋಚಲ್ಲಿ ನಾವು ಅವ್ರನ್ನ ರೀಚ್ ಆಗಿ ಅವ್ರನ್ನ ಯಾವ ರೀತಿ ಡೆವಲಪ್ ಮಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟನ್ನು, ಅಂದರೆ ಪ್ರತಿದಿನ ನಾವು ಇನೋವೇಷನ್ ತೊಗೊಂಡ್ಬರ್ತಾ ಇದ್ದೀವಿ. ಯಾಕಂದರೆ ನಮಗೆ ಅವರಲ್ಲಿ ಬದಲಾವಣೆ ಕಾಣಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಜಯಂತಿ ಮೇಡಮ್ ಅವರು ಕೊನೆಯದಾಗಿ ಆ್ಯಕ್ಚುಲಿ ಈ ಒಂದು ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನಿಂದ ಈ ಪ್ರಸ್ತುತ ಇರುವಂಥ ನಾವು ಎದುರಿಸುವಂಥ ಏನು ಸಂದರ್ಭ ಇದೆ ಇವಾಗ ಕೋವಿಡ್ ಈ ಸಂದರ್ಭಗಳಲ್ಲಿ ನಾವು ಇಡೀ ನಮ್ಮ ಕರ್ನಾಟಕದಲ್ಲಿ 1,500 ನಾವು ಕುಟುಂಬಗಳನ್ನು ನಾವು ಪ್ರತ್ಯೇಕವಾಗಿ ನಾವು ತ್ಯಾಜ್ಯ ಸಂಗ್ರಹದಲ್ಲಿ ಯಾರು ತೊಡಗಿಕೊಂಡಿದ್ದಾರೆ, ಸೊ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು 1,500 ಕುಟುಂಬವನ್ನು ಇವಾಗಲೇ ರೀಚ್ ಮಾಡಿದ್ದೇವೆ. ಸೊ ಈ ಸಂದರ್ಭದಲ್ಲಿ ಅವರಿಗೆ ಡ್ರೈ ರೇಷನ್ ಏನು ಬೇಕಿದೆ ಅದನ್ನೆಲ್ಲ ನಾವು ಪೂರೈಸಿದ್ದೇವೆ. ಸೊ ಇದು ನಮಗೆ ಮುಂದೆ ಕೂಡ ನಮಗೆ ಈ ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ಏನು ಮಂಗಳೂರಲ್ಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನು ಕೆಲಸ ಮಾಡ್ತಾ ಇದೆ, ಈ ಸಂದರ್ಭಗಳಲ್ಲಿ ನಮಗೆ ಪೂರಕವಾದಂಥ ಇವರು ಈ ನಿಜವಾಗಿ ಈ ಚಿಂದಿ ಆಯುವರು ಯಾರಿದ್ದಾರೆ, ಸೊ ಅವರು ಅವರ ಜೀವನವನ್ನು ಈ ನಡೆಸಬೇಕಾದ ಸಂದರ್ಭದಲ್ಲಿ ಪ್ರಸ್ತುತವಾಗಿ ಅವರು ಫೇಸ್ ಮಾಡ್ತಿರುವಂಥದ್ದು ಅವರಿಗೆ ಒಂದು ಮನೆ ಏನು ಬೇಕು, ಸೊ ಆ ಮನೆಯನ್ನು ಒದಗಿಸಲಿಕ್ಕೆ ಅವರಿಗೆ ಬಹಳಷ್ಟು ಕಷ್ಟ ಆಗ್ತಿದೆ. ಯಾಕಂತಂದರೆ ಅವರು ಯಾವುದೇ ರೀತಿಯಂಥ ಗುರುತಿನ ಚೀಟಿಗಳು ಅವರ ಹತ್ರ ಇಲ್ಲ ಅದನ್ನು ಪಡ್ಕೊಳ್ಳಿಕ್ಕೆ. ಸೊ ಈ ಸಂದರ್ಭದಲ್ಲಿ ನಮಗೆ ಸರ್ಕಾರ ಒಂದು ಎಲ್ಲಿಯಾದೊಂದು ಜಾಗ ಒದಗಿಸಿಕೊಟ್ರೆ ನಾವು ಮುಂದೆಯೂ ನಾವು ಅವರ ಒಂದು ಅಭಿವೃದ್ಧಿಗೋಸ್ಕರ ಇನ್ನು ಕೆಲಸ ಮಾಡಲಿಕ್ಕೆ ನಮಗೆ ಒಂದು ಶಕ್ತಿ ಬರಬಹುದು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ. ಥ್ಯಾಂಕ್ ಯು. ವೀಕ್ಷಕರೇ, ಏನು ಸಮಾಜದ ಅತ್ಯಂತ ಕಟ್ಟಕಡೆಯ ವರ್ಗದ ಜನ, ಯಾಕಂದರೆ 3 ಮಂದಿ ಕೂಡ ಮಾತಾಡುವಾಗ ಹೇಳಿದ್ರು ಅವರಿಗೆ ಒಂದು ಭದ್ರವಾದ ನೆಲೆ ಅನ್ನೋದೇ ಇಲ್ಲ. ಎಲ್ಲೋ ಟೆಂಟ್ಗಳಲ್ಲಿ ಅಥವಾ ಎಲ್ಲೋ ಶೆಡ್ಗಳಲ್ಲಿ ವಾಸ ಮಾಡಿಕೊಂಡಿರ್ತಾರೆ. ಅವರಿಗೊಂದು ಕನಿಷ್ಠ ಒಂದು ಮನೆ ಕಟ್ಟಿಕೊಟ್ಟಲಿಕ್ಕೆ ಒಂದು ಸರ್ಕಾರ ಒಂದು ನಿಗದಿತ ಜಾಗ, ಒಂದು ಸಣ್ಣ ಜಾಗ ತೋರಿಸಿಕೊಟ್ಟರು ಸಾಕು. ನಾವು ಅವರೇ ಆಯ್ದಂಥ ಪ್ಲಾಸ್ಟಿಕ್ಕನ್ನು ಅದನ್ನು ಸಂಸ್ಕರಣೆ ಮಾಡಿ ಅದರ ಮೂಲಕ ಅವರಿಗೊಂದು ಭದ್ರವಾದಂಥ ಮನೆಯನ್ನು ಕೂಡ ಕಟ್ಟಿಕೊಡೋ ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಮತ್ತು ಜೊತೆಗೆ ಏನು ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ ಅವರಿಗೆ ಅವರ ಬದುಕು, ಅವರ ಆರೋಗ್ಯ, ಅವರ ಶಿಕ್ಷಣ, ಅವರ ಮಕ್ಕಳ ಶಿಕ್ಷಣ ಎಲ್ಲವನ್ನು ಇನ್ನು ಉನ್ನತೀಕರಿಸುವ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳನ್ನು ಹೊಂದಿದ್ದೇವೆ ಅಂತ ಈ ನಿಟ್ಟಿನಲ್ಲಿ ನಾಗರಿಕ ಸಮಾಜ ಕೂಡ ಈ ಒಂದು ಸಂಸ್ಥೆ ಜೊತೆಗೆ ಕೈ ಜೋಡಿಸುವಂತಾಗಲಿ, ಸರ್ಕಾರ ಅಥವಾ ಜಿಲ್ಲಾಡಳಿತ ಅಥವಾ ಸ್ಥಳೀಯ ಆಡಳಿತಗಳು ಕೂಡ ಎಲ್ಲರೂ ಇವರ ಜೊತೆಗೆ ಕೈ ಜೋಡಿಸಿದರೆ ನಾವು ಆ ಕಟ್ಟಕಡೆಯ ವರ್ಗದ ಏನು ಜನಸಮುದಾಯ ಇದ್ದಾರೆ ಅವರಿಗೆ ಒಂದಷ್ಟು ನ್ಯಾಯ ಅಥವಾ ಅವರ ಬದುಕನ್ನು ಉನ್ನತೀಕರಿಸಲಿಕ್ಕೆ ಖಂಡಿತವಾಗಿ ಸಾಧ್ಯವಾಗಲಿಕ್ಕಿದೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಈ ಒಂದು ಸಂವಾದದಲ್ಲಿ ಭಾಗವಹಿಸಿದಂಥ ಪ್ಲಾಸ್ಟಿಕ್ ಫಾರ್ ಚೇಂಜ್ ಇಂಡಿಯಾ ಫೌಂಡೇಶನ್ನ ಯೋಜನಾ ಮತ್ತು ಅಭಿವೃದ್ಧಿ ನಿರ್ದೇಶಕರಾಗಿರುವಂಥ ಚಂದನ್ ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದ್ದೇನೆ ಸರ್. ಅದೇ ರೀತಿಯಾಗಿ ಇದೇ ಫೌಂಡೇಶನ್ನ ಯೋಜನಾ ಸಂಯೋಜಕರಾಗಿರುವಂಥ ಜಯಂತಿ ಎಂ ಇವರಿಗೆ ಕೂಡ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ವುಮೆನ್ಸ್ ವೆಲ್ಫೇರ್ ಸೊಸೈಟಿ ಈ ಒಂದು ಸಂಸ್ಥೆಯ ಯೋಜನಾ ನಿರ್ದೇಶಕ ಆಗಿರುವಂಥ ಸುರೇಖಾ ಪಾಟೀಲ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೇನೆ. ವೀಕ್ಷಕರೇ, ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.